ವಸಂತ ಬಂಗೇರು ಶಾಸಕರಾಗಿದ್ದರು. ಅವರು ನಮ್ಮ ಪತ್ರಿಕೆ ಉದ್ಘಾಟನೆಯನ್ನು ಮಾಡಿದರು. ಯಾವುದೇ ನ್ಯೂಸ್ ಹಾಕಬಾರ್ದು ಎಂಬ ಒತ್ತಡ ಎಂದಿಗೂ ಅವರದಿದ್ದಿಲ್ಲ. ಮತಾಂತರದ ಒಂದು ವಿಷಯ ಆಗಿತ್ತು. ಆ ಹೋರಾಟದಲ್ಲಿ ಕೇರಳಕ್ಕೆ ಹೋಗಿ ಸ್ವತಃ ಅವರನ್ನು ಕರ್ಕೊಂಡ್ಬಂದು ಧರ್ಮಕ್ಕೆ ಅಂತ ಹೇಳುವಂಥದ್ದು ಆ ಕಾರ್ಯಕ್ರಮವನ್ನು ಪುನಃ ಮಾಡಿದರು. ಬೆಳ್ತಂಗಡಿಗೆ ಮಂಗನ ಕಾಯಿಲೆ ಅಂತ ಬಂತು. ಆಗ ರಾಮಕೃಷ್ಣ ಹೆಗ್ಡೆ ಮುಖ್ಯಮಂತ್ರಿ ಆಗಿದ್ದರು. ಆಗ ಇವರು ಅದನ್ನು ಕೇಳಿ ಒಪ್ಪದೇ ಇದ್ದಾಗ ಅದರ ಒಂದು ಕೀಟವನ್ನು ಬಿರುಡೆಯಲ್ಲಿ ಹಾಕಿ ಈ ಕೀಟವನ್ನು ಬಿಡುಗಡೆ ಮಾಡುತ್ತೇನೆ ಅಂತೇಳಿ ಅಲ್ಲಿ ಒಂದು ರೀತಿಯ ಬೆದರಿಕೆಯನ್ನು ಉಂಟು ಮಾಡಿ ಬೆಳ್ತಂಗಡಿಗೆ ಚಿಕಿತ್ಸೆ ಬಂತು. ಮಂಗನ ಕಾಯಿಲೆಯನ್ನು ನಿಯಂತ್ರಿಸುವಲ್ಲಿ ಬಂಗೇರು ಉತ್ತಮ ಕೆಲಸವನ್ನು ಮಾಡಿದರು. ಖಾಸಗಿ ಬಸ್ಗಳನ್ನು ಬೆಳ್ತಂಗಡಿ ಥರ ಒಂದು ಹೋರಾಟವನ್ನು ಮಾಡಿದರು. ಅದರಲ್ಲಿ ಯಶಸ್ವಿಯಾಗಿ 1,000 ರೂಪಾಯಿದಲ್ಲಿ ಕೊಟ್ಟ ದನಗಳನ್ನು ಸಾಲ ವಸೂಲಾತಿಗೆ ಬಂದಾಗ ಆ ದನಗಳನ್ನೆಲ್ಲ ಕಟ್ಟಿ ಮೆರವಣಿಗೆ ಮಾಡಿ ಸರ್ಕಾರಕ್ಕೆ ಕೊಡುದು ಅಂತೇಳಿ ಹೋರಾಟವನ್ನು ಮಾಡಿದರು ಅಂತ ಹೇಳ್ತಾ ಇದ್ದಾರೆ. ಅವರ ವ್ಯಕ್ತಿತ್ವವಾಗಿ ಅಂತ ಹೇಳಿದರೆ ಅವರೇ ಒಂದು ಪಕ್ಷ ಸೋತಿದ್ರು ಕೂಡ ಅವರು ಅಲ್ಲಿ ಶಾಸಕರಾಗಿ ಕೆಲಸ ಮಾಡ್ತಿದ್ರು. ಭ್ರಷ್ಟಾಚಾರ ಬಂದರೆ ನೇರವಾಗಿ ಅಲ್ಲಿ ಅಧಿಕಾರನ ತಾರಟೆಗೆ ತಗೊಳ್ತಿದ್ರು. ದಂಡ ಅಧಿಕಾರಿ ಇಲ್ಲಿದ್ದೇನೆ, ಊರಲ್ಲಿ ಇಲ್ಲ, ಅಬ್ಬರಿಗುಡ್ಡಿಯಲ್ಲಿದ್ಯಾ, ಫಸ್ಟಿಗೆ ಓಟಿಗೆ ನಿಂತಾಗ ನನಗೆ ಓಟು ಕೊಡಿ ನೋಟು ಕೊಡಿ ಅಂತ ಕೇಳ್ತಿದ್ರು. ಆಗ ಬಂಗೇರು ಬಂದರೆ ಅಲ್ಲಿಗೆ ಅವರು ನೋಟಿನ ಮಾಲೆ ಮಾಡಿ ಅವ್ರಿಗೆ ಹಾಕಿದ್ದುಂಟು. ಕೊನೆಯ ಕ್ಷಣದವರೆಗೂ ಕೂಡ ಅವರು ಭ್ರಷ್ಟಾಚಾರಕ್ಕೆ ದೂರವೇ ಇದ್ದರು. ಚುನಾವಣೆ ಹಿಂದಿನ ದಿವಸ ಅಲ್ಲಿ ಒಂದು ಹಣ ಹಂಚುತ್ತಾರೆ ಅಂತ ಒಂದು ಪ್ರಚಾರ ಬಂತು. ಚಲಾವಣೆಯಲ್ಲಿದ್ದ ಕಾರು ನಿಲ್ಲಿಸಿ ನೇರವಾಗಿ ಅದರ ಎದುರು ನಿಂತು ಅಡ್ಡ ಹಾಕಿ ತನಿಖೆಗೊಳಪಡಿಸಿ ಸ್ಟೇಷನ್ಗೆ ಕಳಿಸಿ ಕೇಸನ್ನು ದಾಖಲೆ ಮಾಡಿದ್ರು. ಅವ್ರಿಗೆ ಕಿವಿ ಇದ್ದಿದ್ರೆ ಅವರು ಬಂಗೇರವರು ಅದನ್ನೇ ನಂಬ್ತಾರೆ. ವಿಚಾರಣೆ ಮಾಡದೆ ಕೆಲವೊಮ್ಮೆ ಅದನ್ನು ತರಟೆಗೆ ತಗೊಳ್ತಿದ್ರು. ಎಷ್ಟೋ ಹೊತ್ತಿ ಅದು ತಪ್ಪು ಮಾಹಿತಿ ಆಗ್ತಿತ್ತು. ಆದರೆ ಬಂಗೇರಲ್ಲಿ ಒಂದು ಒಳ್ಳೆಯ ಗುಣ ಇತ್ತು. ತಾನು ಮಾಡಿ ತಪ್ಪು ಅಂತ ಗೊತ್ತಾದರೆ ಕೂಡಲೇ ಅದನ್ನು ಕ್ಷಮೆಯನ್ನು ಕೇಳ್ತಿದ್ರು. ಸುದ್ದಿವರೆಗೂ ನಮಗೆ ಹೇಳಿದ್ದಿದೆ. ಸುದ್ದಿ ಡಾಕ್ಟರ್ ಶಿವಾನಂದರಿಗೆ ಮಾನ ಮರ್ಯಾದಿಲ್ವಾ, ಇಷ್ಟೆಲ್ಲ ಭ್ರಷ್ಟಾಚಾರದ ಪ್ರಕರಣಗಳು ಬರ್ತಾ ಇದ್ದೇವೆ, ಅವರು ಅದರ ಬಗ್ಗೆ ಬರೀತಾ ಇಲ್ಲ. ಅದನ್ನು ನಾವು ಯಥಾವತ್ತವಾಗಿ ಪತ್ರಿಕೆಯಲ್ಲಿ ಮುದ್ರಿಸಿದ್ದೆವು. ನಮಗೆ ಇನ್ನೊಂದರ ವರದಲ್ಲಿ ಅವರದ್ದು ಬಂಗೇರಿಗೆ ಪರೋಕ್ಷವಾಗಿ ನಮಗೆ ತೊಂದರೆ. ಯಾರೊಬ್ಬ ಜಾಹಿರಾತು ಕೊಡುವಾಗ ಅದರಲ್ಲಿ ಬಂಗೇರನ್ನು ಟೀಕಿಸಿ ಅವರೊಂದು ಇಷ್ಟ ಮೇಲೆ ಆಗಲಿಲ್ಲ ಅಂತ ಬರ್ತಿದ್ರು. ಅದರ ಸಂದರ್ಭದಲ್ಲಿ ಅದು ನಾವು ದೇಶಪೂರ್ವಕವಾಗಿ ಮಾಡಿದ್ದೇವೆ ಎಂಬ ನಿಲುವು ಬಂಗೇರಿಗೆ ಫಸ್ಟಿಗೆ ಮುಟ್ಟಿದ್ರಿಂದ ನಮ್ಮ ಬಹಳ ಅಸಮಾಧಾನಗೊಂಡಿದ್ದರು. ಗುಂಜರೋತ್ಸವ ನಮ್ಮನ್ನು ಕರೆಸಿ ನೀವು ಬಂಗೇರ ನ್ಯೂಸನ್ನು ಜಾಹೀರಾತನ್ನು ಹಾಕಬಾರ್ದು ಅಂತ ನೇರವಾಗಿ ನಮಗೆ ಹೇಳಿದರು. ಆಗ ನಾವು ನೇರವಾಗಿ ಹೊರಗೆ ಹೇಳಿದೆವು, ಇದು ನಮ್ಮ ಪತ್ರಿಕೆ 38-30 ವರ್ಷದ್ದು, ನೀವು ಶಾಸಕರಾಗ್ತಿಂತ ನಾವು ಪತ್ರಿಕೆ ಮಾಡಿದ್ದಲ್ಲ, ಪತ್ರಿಕೆ ಎಲ್ಲರ ಪತ್ರಿಕೆ ಅಂತ ಹೇಳಿ. ಸ್ವಲ್ಪ ಸಮಯ ಕಳೆದಾಗ ನಮ್ಮ ಪತ್ರಿಕೆಯಲ್ಲಿದ್ದ ವರದಿಗಾರರು ಸಿಬ್ಬಂದಿಗಳು ಪತ್ರಿಕೆಯನ್ನು ಬಿಟ್ಟು ಬೇರೆ ಒಂದು ಪತ್ರಿಕೆಯನ್ನು ಮಾಡಿದರು. ಇವತ್ತು ಅವರು ಮಾಡಿದ ಪತ್ರಿಕೆಗಿಂತ 10 ಪಟ್ಟು ಪ್ರಸಾದ ಪತ್ರಿಕೆ ನಮ್ಮದಾಗಿದೆ. ಇದು ನಮ್ಮ ಪತ್ರಿಕೆ ಅಂತ ಭಾವನೆ ಎಲ್ಲರೂ ಇತ್ತು. ಬುಧವಾರ ಪತ್ರಿಕೆ ವಿಶೇಷ ಮಾಡ್ತಿದ್ದು, ಗುರುವಾರ ಬಿಡುಗಡೆ ಆಗ್ತಿದ್ದು, ಕೂಡಲೇ ಅದನ್ನು ಬಂಗೇರು ಮಾಡಿದ್ದು ಮಾತೆಲ್ಲ ಪೂಂಜರು ಕೂಡ ಯಾವುದೇ ಪತ್ರಿಕೆಗೋಷ್ಠಿ ಕರೆದಾಗ ಬುಧವಾರೇ ಮಾಡ್ತಿರೋಕ್ಕೆ ಸುದ್ದಿ ಬಿಡುಗಡೆ ಪತ್ರಿಕೆ ಎಲ್ಲದು ಗುರುವಾರ ಪ್ರಚಾರ ಆಗ್ತದೆ. ಅವರ ಹೆಸರಲ್ಲಿ ವ್ರತವನ್ನು ಮಾಡುವುದು, ಅವ್ರ ಹೆಸರಲ್ಲಿ ಪ್ರತಿಮೆಯನ್ನು ಮಾಡುವುದು. ಯಾಕೆಂದರೆ ಅವ್ರ ನೆನಪು ಜನಗಳಿಗೆ ಕಾಣಬೇಕು. ಅವರು ಮುಖ್ಯವಾಗಿದ್ದದ್ದು ಭ್ರಷ್ಟಾಚಾರ, ಜನಸಾಮಾನ್ಯ ಜನರಿಗೆ ಅವರ ಪರ ಹೋರಾಟ. ಅದನ್ನು ಮುಂದುವರಿಸುವ ಒಂದು ಸಂಘಟನೆ ಆಗಬೇಕಲ್ಲ. ಅವರ ನಿಧನ ಆದಾಗ ತುಂಬ ಜನ ನನ್ನಲ್ಲಿ ಹೇಳಿದ್ದು, ಬಂಗೇರು ಹೋದ್ರೆ ಇನ್ನು ಭ್ರಷ್ಟಾಚಾರ ಏನಾಗ್ಬೋದು, ಕಚೇರಿಗಳಲ್ಲಿ ಕೆಲಸ ಆಗ್ಬೋದಾ. ಈಗ ನಮ್ಮಲ್ಲಿ ಈಗಲೂ ಶಾಸಕರಿದ್ದಾರೆ, ಹರೀಶ್ ಪೂಂಜರಿದ್ದಾರೆ, ಬೇರೆಲ್ಲ ಸರ್ಕಾರ ಇದೆ. ಆದರೂ ಕೂಡ ಜನರ ಆತಂಕ ಯಾಕಿದೆ, ಜನಗಳಿಗೆ ಈ ಹೆದರಿಕಿದೆ. ಹಾಗಾಗಿ ಈ ಹೆದರಿಕೆ ನಿವಾರಣೆ ಮಾಡಬೇಕಿದ್ರೆ ಅದನ್ನು ಮುಂದುವರಿಸೋ ಕೆಲಸ ಅತ್ಯಂತ ಯಶಸ್ವಿಯಾಗಿ ಆಗಬೇಕಾಗ್ತದೆ. ಅದು ಅವರ ಎಲ್ಲ ಕೆಲಸಗಳಿಗಿಂತ ಜನಪರವಾಗಿ ಅಂಥ ಕೆಲಸ, ಭ್ರಷ್ಟಾಚಾರದ ಹೋರಾಟದಲ್ಲಿ ಜನಗಳಿಗೆ ಪ್ರಯೋಜನ ಸಿಕ್ಕಿದರೆ, ಹೋರಾಟ ಮುಂದುವರಿದರೆ ಬಂಗೇರ ಆತ್ಮಕ್ಕೆ ಶಾಂತಿ ಖಂಡಿತ ಅದು ಕೊಡ್ತದೆ ಅಂತ ನಾನು ನಂಬುತ್ತೇನೆ. ಬೆಳ್ತಂಗಡಿ ಕಂಡಂತಹ ಅಪ್ರತಿಮ ರಾಜಕಾರಣಿ, ಬೆಳ್ತಂಗಡಿಯ ರಾಜಕೀಯ ಹುಲಿ ಎಂದೇ ಪ್ರಸಿದ್ಧರಾಗಿದ್ದಂತಹ ವಸಂತ ಬಂಗೇರ ಅವರು ನಮ್ಮನ್ನು ಅಗಲಿದ್ದಾರೆ. ಇದೀಗ ಅವರ ನೆನಪುಗಳಷ್ಟೇ ನಮ್ಮ ಜೊತೆಗೆ ಶಾಶ್ವತವಾಗಿ ಉಳಿದಿದೆ ಅನ್ನುವಂಥದ್ದು. ಅವರ ಬಗ್ಗೆ ಎಲ್ಲರೂ ಕೂಡ ಒಂದಷ್ಟು ವಿಚಾರಗಳನ್ನು ಹಂಚಿಕೊಂಡಿದ್ದಾರೆ. ಅವರ ವ್ಯಕ್ತಿತ್ವ ಹೇಗಿತ್ತು, ಹೋರಾಟದ ಹಾದಿ ಹೇಗಿತ್ತು ಅನ್ನುವಂಥದ್ದನ್ನು. ಅದರ ಜೊತೆಗೆ ಸುದ್ದಿ ಬಿಡುಗಡೆಯ ಪತ್ರಿಕೆಯ ಜೊತೆಗೆ ಕೂಡ ವಸಂತ ಬಂಗೇರ ಅವರಿಗೆ ಪತ್ರಿಕೆಯ ಆರಂಭದ ದಿನದಿಂದಲೂ ಕೂಡ ಒಂದು ರೀತಿಯ ಒಡನಾಟ ಇತ್ತು. ಹಾಗಿದ್ದಾಗ ಸುದ್ದಿ ಬಿಡುಗಡೆ ಕಂಡ ಹಾಗೆ ವಸಂತ ಬಂಗೇರ ಅವರ ವ್ಯಕ್ತಿತ್ವ ಹೇಗೆ, ಅವರ ಹೋರಾಟದ ಹಾದಿಯನ್ನು ಗಮನಿಸಿದ್ದು ಹೇಗೆ, ಅವರ ಒಂದು ಜನನಾಯಕನಾಗಿ ಅವರ ವ್ಯಕ್ತಿತ್ವ ಹೇಗಿತ್ತು, ಅಷ್ಟೊಂದು ಜನಪ್ರಿಯತೆಯನ್ನು, ಜನಾನುರಾಗಿ ವ್ಯಕ್ತಿತ್ವವನ್ನು ಅವರು ಹೊಂದಿಕೊಳ್ಳೋದಕ್ಕೆ ಕಾರಣ ಆದಂತಹ ವಿಚಾರಗಳೇನು, ಎಲ್ಲದರ ಬಗ್ಗೆ ಒಂದಷ್ಟು ವಿಚಾರಗಳನ್ನು ತಿಳಿಸಿಕೊಡಬೇಕು ಎನ್ನುವಂಥ ನೆಲೆಯಲ್ಲಿ ಈ ಒಂದು ಸಂಚಿಕೆಯನ್ನು ನಿಮ್ಮ ಮುಂದಿಗೆ ಪ್ರಸ್ತುತಪಡಿಸ್ತಾ ಇರುವಂಥದ್ದು. ಸೊ ವಸಂತ ಬಂಗೇರರನ್ನು ಹತ್ತಿರದಿಂದ ಕಂಡ ಹಾಗೆ ಸುದ್ದಿ ಸಮೂಹ ಸಂಸ್ಥೆಗಳ ಸಂಸ್ಥಾಪಕರು ಜೊತೆಗೆ ಮುಖ್ಯಸ್ಥರಾಗಿರುವಂತಹ ಡಾಕ್ಟರ್ UP ಶಿವಾನಂದ ಅವರು ವಸಂತ ಬಂಗೇರ ಅವರ ಬಗ್ಗೆ ಏನು ಹೇಳ್ತಾರೆ ಅನ್ನುವಂಥದ್ದನ್ನು ಕೇಳಬೇಕು. ಸೊ ಹಾಗಿದ್ದಾಗ ಈಗ ನಮ್ಮ ಜೊತೆಗೆ ಮಾತನಾಡೋದಕ್ಕೆ ಸುದ್ದಿ ಸಮೂಹ ಸಂಸ್ಥೆಗಳ ಸಂಸ್ಥಾಪಕರು ಜೊತೆಗೆ ಮುಖ್ಯಸ್ಥರಾಗಿರುವಂತಹ ಡಾಕ್ಟರ್ UP ಶಿವಾನಂದ ಅವರಿದ್ದಾರೆ. ಅವರ ಜೊತೆಗೆ ಒಂದಷ್ಟು ಬಂಗೇರರ ವ್ಯಕ್ತಿತ್ವದ ಬಗ್ಗೆ ತಿಳಿದುಕೊಳ್ಳೋಣ ಅನ್ನುವಂಥದ್ದನ್ನು ಹೇಳ್ತಾ, ಸರ್ ನಮಸ್ತೆ. ನಮಸ್ತೆ. ವಸಂತ ಬಂಗೇರ ಅವರು ಇಲ್ಲ, ಆದರೆ ಅವರ ನೆನಪುಗಳಷ್ಟೇ ನಮ್ಮ ಜೊತೆಗೆ ಉಳಿದಿದೆ. ಸೊ ನೀವು ಸುದ್ದಿ ಬಿಡುಗಡೆ ಸಂಸ್ಥಾಪಕರಾಗಿ ಬೆಳ್ತಂಗಡಿಯಲ್ಲಿ ಸುದ್ದಿ ಬಿಡುಗಡೆ ಆರಂಭ ಮಾಡಿದ ಅಂದಿನಿಂದ ವಸಂತ ಬಂಗೇರರನ್ನು ಗಮನಿಸಿದ ಬಗ್ಗೆ ಹೇಳೋದಿದ್ರೆ.
ನಮಗೆ ನಾನು ಸುಳ್ಯದಲ್ಲಿ 1985ರಲ್ಲಿ ಸುದ್ದಿ ಬಿಡುಗಡೆ ಪತ್ರಿಕೆ ಪ್ರಾರಂಭ ಮಾಡಿದೆ. 1 ವರ್ಷದ ನಂತರ ಬೆಳ್ತಂಗಡಿಯಲ್ಲಿ ನನ್ನ ಶ್ರೀಮತಿ ಶೋಭಾರ ಸಂಬಂಧಿಕರು ಒಳಂಬರ ಬೆಳ್ತಂಗಡಿಲಿದ್ದರು. ಈ ಒಂದು ಪತ್ರಿಕೆಯನ್ನು ಬೆಳ್ತಂಗಡಿ ಪ್ರಾರಂಭ ಮಾಡಿದರೆ ಹೇಗೆ ಅಂತ ಹೇಳಲಿಕ್ಕೆ ಒಂದು ಯೋಚನೆ ಬಂತು. ಯಾಕೆಂದರೆ ಅದು ಸುಳ್ಯದ ಪತ್ರಿಕೆ ಯಶಸ್ವಿಯಾಗಿತ್ತು. ಆಗ ಅದಕ್ಕೆ ಪ್ರೋತ್ಸಾಹ ಬಂತು, ಪತ್ರಿಕೆಯನ್ನು ಪ್ರಾರಂಭ ಮಾಡಿದ್ದೆವು. ಆಗ ವಸಂತ ಬಂಗೇರು ಶಾಸಕರಾಗಿದ್ದರು. ಅವರು BJP ಶಾಸಕರಾಗಿದ್ದರು. ಆದರೆ ಅದಕ್ಕಿಂತ ಮೊದಲೇ ಅವರು ಶಾಸಕರಾಗಿದ್ದರು. 93ರಿಂದ ಶಾಸಕರಾಗಿದ್ದರು. ಅವರು ನಮ್ಮ ಪತ್ರಿಕೆ ಉದ್ಘಾಟನೆಯನ್ನು ಮಾಡಿದರು. ಪತ್ರಿಕೆ ಉದ್ಘಾಟನೆ ಮಾಡಿದರು ಮಾತ್ರವಲ್ಲ, ಪತ್ರಿಕೆಯ ಬೆಳವಣಿಗೆಗೆ ಪ್ರೋತ್ಸಾಹವನ್ನು ಕೊಟ್ಟಿದ್ದರು. ಒಂದು ತಾಲೂಕಿಗೆ ಒಂದು ಪತ್ರಿಕೆ ಬೇಕು ಎಂಬುದು ಒಂದು ಬಲವಾದ ನಂಬಿಕೆ ಅವರಲ್ಲಿತ್ತು. ನಂತರ ನಮಗೆ ಕಚೇರಿ ನಾವು ಧರ್ಮಸ್ಥಳದ ಒಂದು ಹೋಟೆಲ್ನ ಬಿಲ್ಡಿಂಗ್, ಸಮತಾ ಎಂಬ ಹೋಟೆಲ್ನ ಬಿಲ್ಡಿಂಗ್ನಲ್ಲಿ ಒಂದು ರೂಮಿನಲ್ಲಿ ನಮ್ಮ ಕಚೇರಿ ನಡೆಸ್ತಾ ಇದ್ದೆ. ಆಗ ನಮಗೆ ಇನ್ನೂ ಬೆಳ್ತಂಗಡಿ ಪತ್ರಿಕೆ ವಿಸ್ತಾರ ಮಾಡಬೇಕು ಅಂತ ಹೇಳುವಾಗ ಅವ್ರದ್ದೇ ಸ್ವಂತ ಬಿಲ್ಡಿಂಗ್ ಮುಖ್ಯ ರಸ್ತೆಯಲ್ಲಿತ್ತು. ಅದರಲ್ಲಿ ನಮಗೆ ಬಾಡಿಗೆಯಲ್ಲಿ ಸ್ಥಳಾವಕಾಶವನ್ನು ಕೊಟ್ಟಿದ್ದರು. ನಂತರ ಮುಂದುವರೆದು ನಮಗೆ ಅಲ್ಲಿಯೂ ಸ್ಥಳಾವಕಾಶ ಜಾಸ್ತಿ ಬೇಕು, ಪತ್ರಿಕೆ ಬೆಳೀತಾ ಬಂದಾಗೆ ಗುರುನಾರಾಯಣ ಸಂಕೀರ್ಣ ಅವರ ಹೆಚ್ಚಿನ ಆಡಳಿತದ ವ್ಯವಸ್ಥೆಯಲ್ಲಿದ್ದ ಬೆಳ್ತಂಗಡಿಯ ಬಸ್ ನಿಲ್ದಾಣದ ಬಳಿಯೇ ಇದ್ದ ಕಟ್ಟಡದಲ್ಲಿ ಒಂದು ವಿಸ್ತಾರದ ಬಾಡಿಗೆಯನ್ನು ಕೇಳಿದೆವು. ಆಗ ಬೇರೆಲ್ಲರ ಬೇಡಿಕೆ ಇದ್ದರೂ ಕೂಡ ಸುದ್ದಿ ಬಿಡುಗಡೆಗೆ ಒಂದು ಸ್ಥಳೀಯ ಪತ್ರಿಕೆಗೆ ಅಂತ ಅದನ್ನು ಒದಗಿಸಿಕೊಟ್ಟರು. ಮಾತ್ರವಲ್ಲ, ನಮಗೆ ಬಾಡಿಗೆಯಲ್ಲಿ ಕೂಡ ಲೋಕಲ್ ಪತ್ರಿಕೆಗೆ ಅಂತೇಳಿಯೇ ಒಂದು ವಿಶೇಷ ರಿಯಾಯಿತಿಯನ್ನು ತೆಗೆಸಿಕೊಟ್ಟರು. ಅಲ್ಲಿಂದ ಇಲ್ಲಿವರೆಗೆ ನಾವು ಅದೇ ಪತ್ರಿಕೆ ಕಚೇರಿಯಲ್ಲಿ ಬೆಳೀತಾ ಇದ್ದೇವೆ. ಅದರ ನಡುವಿನಲ್ಲಿ ಕೂಡ ನಾವು ಸುಳ್ಳಿಯಲ್ಲಿ ಪತ್ರಿಕೆ ಮಾಡ್ತಾ ಇದ್ದಾಗ ಭ್ರಷ್ಟಾಚಾರದ ವಿರುದ್ಧ ಒಂದು ಆಂದೋಲನ ಮಾಡಿದ್ದೆವು. ಕಾಂಬ್ಳಿ ಅಂತ ಒಂದು ಸಬ್ ಇನ್ಸ್ಪೆಕ್ಟರ್ ನಮ್ಮನ್ನೆಲ್ಲ ಒಂದು ಪ್ರಕರಣದಲ್ಲಿ ನಾವು ವಿರುದ್ಧ ಹೋರಾಟ ಮಾಡಿದ್ದಾಗ ನಮ್ಮನ್ನು ಬಂಧಿಸುವ ವ್ಯವಸ್ಥೆ ಮಾಡಿದರು. ಆಗ ಅದನ್ನು ಎದುರಿಸಿ ಒಂದು ದೊಡ್ಡ ಪ್ರತಿಭಟನೆ ನಡೆಯಿತು. ಆ ಸಮಯದಲ್ಲಿ ನಾವು ದಕ್ಷಿಣ ಕನ್ನಡ ಜಿಲ್ಲೆಯ ಶಾಸಕರನ್ನ ಕರೆದಿದ್ದೆವು. ಆಗ ಬಂಗೇರವರು ಬಂದಿದ್ದರು. ಆದರೆ ಬಂದ ಎಲ್ಲ ಶಾಸಕರಿಂದ ಹೆಚ್ಚಾಗಿ ಬಂಗೇರು ಅಧಿಕಾರನ ತರಾಟೆಗೆ ತಗೊಂಡು ಭ್ರಷ್ಟಾಚಾರದ ವಿರುದ್ಧ ಸ್ಪಷ್ಟ ನಿಲುವಿನಲ್ಲಿ ನಮ್ಮ ಹೋರಾಟಕ್ಕೆ ಹೆಚ್ಚು ಬೆಂಬಲವನ್ನು ಕೊಟ್ಟಿದ್ದರು. ಹಾಗಾಗಿ ನಮ್ಮ ಪತ್ರಿಕೆ ನಿಲುವು ಬೆಳತಂಗಡಿ ಪ್ರಾರಂಭವಾದ ಭ್ರಷ್ಟಾಚಾರದ ಹೋರಾಟ ಮಾಡಿದ ಪತ್ರಿಕೆಗೆ ಒಂದು ಬೆಂಬಲವನ್ನು ಮತ್ತು ಸ್ಪಷ್ಟವಾದ ನಿಲುವಿನಲ್ಲಿ ನಮಗೆ ನಿರಂತರವಾಗಿ ಬೆಂಬಲವನ್ನು ಕೊಟ್ಟವರು ವಸಂತ ಬಂಗೇರು. ಹಾಗಾಗಿ ಮತ್ತು ಇನ್ನೊಂದು ಅದರಲ್ಲಿ ವಿಶೇಷವಾಗಿ ಹೇಳಬೇಕಂತಿದ್ರೆ, ಅವರು ಎಷ್ಟೇ ಬೆಂಬಲ ಕೊಟ್ಟು ಸಹಾಯ ಮಾಡಿದರೂ ಕೂಡ ಅದರಲ್ಲಿ ಪತ್ರಿಕೆಯಾಗಿ ನಾವು ಹೆಚ್ಚು ಅವರನ್ನು ಹೋಲಿಸ್ಲಿಕ್ಕೆ ಹೋಗಿರಲಿಲ್ಲ. ಯಾಕೆಂದರೆ ಅವರು ಅದನ್ನು ಬಯಸಿದ್ದಾರೆ ಇಲ್ಲ ಗೊತ್ತಿಲ್ಲ. ಆದರೆ ನಮ್ಮ ಪತ್ರಿಕೆ ನಿಲುವು ಅವರ ನಮಗೆ ಬೆಂಬಲ ಸಿಕ್ಕಿದರೂ ಕೂಡ ಪತ್ರಿಕೆ ವಿಷಯಕ್ಕೆ ಬಂದಾಗ ನಾವು ಬಂಗೇರ ಪತ್ರಿಕೆಯಾಗಿ ಕೆಲಸ ಮಾಡಲಿಲ್ಲ, ನಾವು ಜನಪರ ಪತ್ರಿಕೆ ಕೆಲಸ ಮಾಡಿದೆವು. ಅವರು ಕೂಡ ನನ್ನ ಪತ್ರಿಕೆಯ ಮೇಲೆ ಪ್ರಭಾವ ಬೀರಲು ಪ್ರಯತ್ನಿಸಿರಲಿಲ್ಲ. ಯಾವುದೇ ನ್ಯೂಸ್ ಹಾಕಬಾರ್ದು ಎಂಬ ಒತ್ತಡ ಎಂದಿಗೂ ಅವರದ್ದಿದ್ದಿಲ್ಲ. ಹಾಗಾಗಿ ಪತ್ರಿಕೆಯಾಗಿ ಉಳಿತು. ಅದಕ್ಕೆ ಬಂಗೇರರು ಕೂಡ ಒಂದು ಕಾರಣ ಅಂತ ಹೇಳಲಿಕ್ಕೆ ಇಚ್ಛಿಸ್ತೇನೆ. ಇನ್ನು ಅವರ ವ್ಯಕ್ತಿತ್ವವನ್ನು ಗಮನಿಸಿದರೆ ಸರ್, ಅಂದರೆ ಹೋರಾಟಗಳನ್ನು ಬಹಳಷ್ಟು ಮಾಡಿದ್ದಾರೆ. ಸೊ ಅದರ ಬಗ್ಗೆ ನೀವು ಗಮನಿಸಿದ ಹಾಗೆ ಬಂಗೇರ ಹೋರಾಟಗಳನ್ನ ಹೇಳುವುದಾದರೆ, ಬಂಗೇರದ್ದು ಒಂದು 50 ವರ್ಷದ ಸಾಧನೆ ಅದು. ನಾವು ಹೋಗಲಿಕ್ಕೆ ಮುಂಚೆ 90-92ರಲ್ಲಿ ಅವರ ಹೆಸರನ್ನು ಕೇಳಿದ್ದೆವು. ಮತ್ತು ಬಂಗೇರರು ಒಂದು ಉತ್ತಮ ಕುಟುಂಬದಿಂದ ಬಂದವರು. ಅವರು ಬರುವಾಗಲೇ ಒಂದು ಪಟೇಲ್, ಅವರ ತಂದೆ ಪಟೇಲರಾಗಿದ್ದರಂತೆ. ಅವರ ಕುಟುಂಬದಲ್ಲಿ ಅವರ ಅಣ್ಣ ಕುಟುಂಬದಲ್ಲಿ ಚಿದಾನಂದರು, ಅವರು ಶಾಸಕರಾಗಿದ್ದರು. ನಂತರ ಇವರು ನಾಯಕತ್ವ ಗುಣವಿಲ್ಲಿತ್ತು. ಯಾಕೆಂದರೆ ಇವರು ಕ್ರೀಡಾಪಟುವಾಗಿದ್ದರು ಮತ್ತು ನಿರಂತರ ಜನರೊಟ್ಟಿಗಿದ್ದ ವ್ಯಕ್ತಿ ಅಂತ ನಾವು ಗಣಿಸಿದ್ದೇವೆ. ಅಲ್ಲಿ ಅವರು ಹೋರಾಟದಲ್ಲಿದ್ದಾಗ ನಾವು ಬರಲಿಕ್ಕೆ ಮುಂಚೆ, ಬೆಳ್ತಂಗಡಿ ಬರಲಿಕ್ಕೆ ಮುಂಚೆ ಒಂದು ಮತಾಂತರದ ಒಂದು ವಿಷಯವಾಗಿತ್ತು. ಮತಾಂತರದಲ್ಲಿ ದಿಡುಪೈ 2 ಯುವಕರು ಕೇರಳಕ್ಕೆ ಹೋಗಿದ್ದರು. ಅಲ್ಲಿ ಅವರಿಂದ ಸುದ್ದಿ ಬಂತು ಮತಾಂತರ ಆಗಿದೆ ಅಂತ. ಮುಂಜಿ ಮದುವೆಲಾಗಿತ್ತು ಅವರಿಗೆ. ಆಗ ಸುದ್ದಿ ಬಂದಾಗ ಇಲ್ಲಿ ದೊಡ್ಡ ವಿಶೇಷ ಆಯ್ತದು. ಬಂಗೇರು ಅದರ ನೇತೃತ್ವ ವಹಿಸಿಕೊಂಡು ಆ ಹೋರಾಟದಲ್ಲಿ ಕೇರಳಕ್ಕೆ ಹೋಗಿ ಸ್ವತಃ ಅವರನ್ನು ಕರ್ಕೊಂಬಂದು ಪುನಃ ಅವರನ್ನು ಏನು ಹೇಳ್ತೇವೆ ಮಾತ್ರ ಇದಕ್ಕೆ ಧರ್ಮಕ್ಕೆ ಅಂತ ಹೇಳುವಂಥದ್ದು ಆ ಕಾರ್ಯಕ್ರಮವನ್ನು ಪುನಃ ಮಾಡಿದರು. ಆದರೆ ಅಲ್ಲಿ ಆ ಕಾರ್ಯಕ್ರಮದಲ್ಲಿ ಮುಗೀತು. ನಂತರ ಅದು ಮುಂದುವರಿಲಿಲ್ಲ. ಆದರೆ ಅವರ ಹೋರಾಟದ ನಿಲುವು ಅಲ್ಲಿತ್ತು. ಅದರೊಟ್ಟಿಗೆ ಅದೇ ಸಮಯದಲ್ಲಿ ಹೆಚ್ಚು ಕಡಿಮೆ ಅದರ ನಂತರ ಸಮಯದಲ್ಲಿ ಬೆಳ್ತಂಗಡಿಗೆ ಮಂಗನ ಕಾಯಿಲೆ ಅಂತ ಬಂತು. ಈ ಮಂಗನ ಕಾಯಿಲೆ ಬಂದಾಗ ಭಾಳ ಚಿಕ್ಕಮಗಳೂರಿಂದ ಬಂದ ಕಾಯಿಲೆ, ಅದು ಒಂದು ವೈರಸ್ ಕಾಯಿಲೆ. ಅದರಲ್ಲಿ ಬಂದಾಗ ಅದರಲ್ಲಿ ಜನ ಕಾಡಿಗೆ ಹೋದರೆ ಅಲ್ಲಿ ಅದು ಮಂಗಗಳಿಗೆ ಕಾಯ್ದು, ಮಂಗಗಳು ಸಾಯ್ದು ಮತ್ತು ಮನುಷ್ಯರು ಸಾಯ್ದು. ಮಂಗಗಳಿಗೆ ಕಟ್ಟಿದ ಕೀಟ ಮನುಷ್ಯರಿಗೆ ಕಚ್ಚಿ ಅವರಿಗೆ ಅದು ಕಾಯಿಲೆ ಬರ್ತಿತ್ತು. ಹಾಗೆ ಅದು ಮಂಗಿನ ಕಾಯಿಲೆ ಅಂತ ಪ್ರಸಿದ್ಧಿ ಆಯಿತು.
ತುಂಬ ಜನ ಸತ್ತಾಗ ಆ ಸಮಯದಲ್ಲಿ ಜನ ಹೆದರಿದ್ರು ಬೆಳ್ತಂಗಡಿಗೆ ಹೋಗಲಿಕ್ಕೆ, ಕಾಡಿಗೆ ಹೋಗಲಿಕ್ಕೆ, ಅವರಿಗೆ ಚಿಕಿತ್ಸೆ ಕೊಡಲಿಕ್ಕೆ. ನಮಗೆ ಆ ಕಾಯಿಲೆ ಬರುವಂಥ ಹೆದರಿಕೆ ಜನರಲ್ಲಿತ್ತು. ಆದರೆ ಬಂಗೇರರು ಆ ಸಂದರ್ಭದಲ್ಲಿ ಅದನ್ನು ಲೆಕ್ಕಿಸದೆ ಜನರನ್ನು ಹೋಗಿ ರಕ್ಷಿಸಿ ಅವರಿಗೆ ಚಿಕಿತ್ಸೆ ಕೊಡಿಸ್ತಾ ಹೋಗ್ತಾ ಬರ್ತಿದ್ರು ಅಂತ ಹೇಳಿಕೆಗಳು ನಾವು ಕೇಳಿದ್ದೇವೆ. ಅದಕ್ಕಿಂತ ಮುಖ್ಯವಾಗಿ ಜನರೊಟ್ಟಿಗೆ ಆಗ ಬೇಕಾದಾಗ ರೇಷನ್ ಕಾರ್ಡು ವ್ಯವಸ್ಥೆಗಳನ್ನು ಬಡವರಿಗೆ ಕೊಡುವಂಥ ವ್ಯವಸ್ಥೆಗಳು ಮನೆಯಿಂದಲೇ ಕೊಟ್ಟು ಮಾಡ್ತಿದ್ರು ಅಂತ ಹೇಳೋ ಕೂಡ ಪ್ರತೀತಿ ಇತ್ತು. ಅದರೊಂದಿಗೆ ಅದಕ್ಕೆ ಚಿಕಿತ್ಸೆಗೆ ಅವರು ವಿಧಾನಸೌಧದಲ್ಲಿ ಮಾಡಿದಾಗ ವಿಧಾನಸೌಧದಲ್ಲಿ ಬ್ಯಾಂಗ್ಳೂರಲ್ಲಿ ಅಷ್ಟು ಅದಕ್ಕೆ ರೆಸ್ಪಾನ್ಸ್ ಬಂದಿರಲಿಲ್ಲ. ಆಗ ರಾಮಕೃಷ್ಣ ಹೆಗ್ಡೆ ಮುಖ್ಯಮಂತ್ರಿ ಆಗಿದ್ದರು. ಆಗ ಇವರು ಅದನ್ನು ಕೇಳಿ ಒಪ್ಪದೇ ಇದ್ದಾಗ ಅದರ ಒಂದು ಕೀಟವನ್ನು ಬಿರುಡೆಯಲ್ಲಿ ಹಾಕಿ ಈ ಕೀಟವನ್ನು ಬಿಡುಗಡೆ ಮಾಡುತ್ತೇನೆ, ವಿಧಾನಸೌಧದಲ್ಲಿ ಬಿಡುಗಡೆ ಮಾಡುತ್ತೇನೆ, ಮಾಡಿದರೆ ನಿಮಗೆಲ್ಲ ಕಾಯಿಲೆ ಬಂದಾಗ ಗೊತ್ತಾಗ್ತದೆ ನಿಮ್ಮ ಕಾಯಿಲೆ, ನಮಗೂ ಅದರ ಪರಿಹಾರ ದೊರಕ್ತದೆ ಅಂತೇಳಿ ಅಲ್ಲಿ ಒಂದು ರೀತಿಯ ಬೆದರಿಕೆಯನ್ನು ಉಂಟು ಮಾಡಿ ಅದಕ್ಕೆ ಅಷ್ಟೆಲ್ಲ ಹೇಳಿದಾಗ ಅದನ್ನು ಸರ್ಕಾರ ಗಂಭೀರವಾಗಿ ತಗೊಂಡಿತ್ತು. ಆಮೇಲೆ ಇಲ್ಲಿಗೆ ಚಿಕ್ಕಮಗಳೂರಿಂದ ಬೆಳ್ತಂಗಡಿಗೆ ಚಿಕಿತ್ಸೆ ಬಂತು, ಸಾಕಷ್ಟು ವೈದ್ಯರು ಚಿಕಿತ್ಸೆಗಳು ಬಂದು ಮಂಗನ ಕಾಯಿಲೆಯನ್ನು ನಿಯಂತ್ರಿಸುವಲ್ಲಿ ಬಂಗೇರು ಉತ್ತಮ ಕೆಲಸವನ್ನು ಮಾಡಿದರು. ಅದು ಪರಿಣಾಮಕಾರಿ ಕೆಲಸ ಮಾಡಿತ್ತು. ಅದನ್ನು ಈವಾಗಲೂ ಕೂಡ ಅಂದಿನ ಕಾಲದ ಕೆಲವರು ನೆನೆಸಿಕೊಳ್ತಾ ಇದ್ದಾರೆ. ಅದರೊಟ್ಟಿಗೆ ಬಂಗೇರರು ಗುರುವಾಯನ ಕೆರೆಯಲ್ಲಿ ನಾನು ಬೆಳ್ತಂಗಡಿ ಹೋಗ್ತಾ ಇದ್ದಾಗ ಬಸ್ಸುಗಳೆಲ್ಲ ಪ್ರೈವೇಟ್ ಬಸ್ಸುಗಳು ಜಾಸ್ತಿ, ಇಲ್ಲಿ ಸರ್ಕಾರಿ ಬಸ್ಸುಗಳು ಕಡಿಮೆ. ಗುರುವಾಯನ ಕೆರೆಯಲ್ಲಿ ನಿಂತಿದ್ದವು. ಆಮೇಲೆ ಅದೊಂದು ಹೋರಾಟ, ಗುರುವಾಯನ ಕೆರೆಯಿಂದ ಮತ್ತು ಅಲ್ಲಿಂದ ಬಸ್ ಹಿಡಿದು ಬೆಳ್ತಂಗಡಿಗೆ ಹೋಗಬೇಕಾಗಿತ್ತು. ಅದನ್ನು ಅವರು ಬಸ್ಸುಗಳನ್ನು ಖಾಸಗಿ ಬಸ್ಸುಗಳನ್ನು ಬೆಳ್ತಂಗಡಿ ತರೋ ಒಂದು ಹೋರಾಟವನ್ನು ಮಾಡಿದರು. ಅದರಲ್ಲಿ ಯಶಸ್ವಿಯಾಗಿದ್ದರು. ಅದರ ಪ್ರಯೋಜನ ಜನರಿಗೆ ತುಂಬ ಆಗಿದೆ. ಬೆಳ್ತಂಗಡಿ ಕ್ಷೇತ್ರಕ್ಕೆ ಅಂದರೆ ಮುಖ್ಯ ಜಾಗೆಗೆ ಪ್ರೈವೇಟ್ ಬಸ್ಸುಗಳು ಬರೋದು ಜನರಿಗೆ ಉತ್ತಮ ಸಹಾಯಕ ಆಗಿದೆ. ಅವರ ಬಗ್ಗೆ ಬೇರೆ ಕೆಲವು ಹೋರಾಟಗಳನ್ನು ನೆನೆಸಿಕೊಳ್ತಾ ಇದ್ದಾರೆ. ಮುಖ್ಯವಾಗಿ ಅಲ್ಲಿ ಒಂದು ಸರ್ಕಾರ ಒಂದು ದನಗಳನ್ನು ಸಾಲ ರೂಪದಲ್ಲಿ ಕೊಟ್ಟಿತ್ತಂತೆ, ಅದು ಹೇಳ್ತಾರೆ. ಹಾಗೆ ಆ ಸಾಲ ರೂಪದಲ್ಲಿ ಕೊಟ್ಟ ದನಗಳನ್ನು ಅದು ಪುನಃ ಅದನ್ನು ವಸೂಲಾತಿಗೆ, ಅದು ಸಾಲ ವಸೂಲಾತಿಗೆ ಬಂದಾಗ ಆ ದನಗಳು ಏನೂ ಪ್ರಯೋಜನದ ದನಗಳನ್ನು ಕೊಟ್ಟಿದ್ದರು. ಸುಮ್ಮನೆ ಅದರಲ್ಲಿ ಏನು ಪ್ರಯೋಜನ ಅಂತ ಕೂಡ ಆ ದನಗಳನ್ನೆಲ್ಲ ಕಟ್ಟಿ ಮೆರವಣಿಗೆ ಮಾಡಿ ಸರ್ಕಾರಕ್ಕೆ ಕೊಡೋದು ಅಂತೇಳಿ ಒಂದು ಹೋರಾಟವನ್ನು ಮಾಡಿದರು ಅಂತ ಹೇಳ್ತಾ ಇದ್ದಾರೆ. ಅದರಲ್ಲಿ ಯಶಸ್ವಿಯಾಗಿ ಅವರ ಸಾಲಗಳ ನಿವಾರಣೆ ಆಗಿತ್ತು ಅಂತ ಹೇಳೋ ಮಾತು ಕೇಳಿ ಬರ್ತಾಯಿದೆ. ಇದು ನಾವು ಕೇಳಿದ್ದು. ಮತ್ತು ನಾವಿರುವ ಅವಧಿಯಲ್ಲಿ ಆದರೆ ಬಂಗೇರರು ಒಂದು ರೀತಿಯಲ್ಲಿ ಹೋರಾಟಗಾರರು ಹೌದು. ಅವರ ಕಚೇರಿಯಲ್ಲಿ ಬೆಳಗಿನ ಸಂಜೆ ಜನ ಇರ್ತಿದ್ರು. ಮತ್ತು ಮುಖ್ಯವಾಗಿ ಅವರು ಭ್ರಷ್ಟಾಚಾರದ ಹೋರಾಟ ಮಾಡ್ತಾ ಇದ್ದಾರೆ ಅಂತ ಹೇಳಿದೆ. ಅದನ್ನು ನಮ್ಮ ವಿಶೇಷವಾಗಿ ನಾವು ಒಪ್ಪಿಕೊಳ್ತೇವೆ. ಅದು ನಮ್ಮ ನಿಲುವು ಕೂಡ ಆಗಿತ್ತು. ಅಂದರೆ ಅವರ ವ್ಯಕ್ತಿತ್ವವೇ ಒಂದು ಬಹಳಷ್ಟು ವಿಭಿನ್ನ ಆದಿತ್ತು, ಹೋರಾಟದಿಂದ ತುಂಬಿತ್ತು ಅನ್ನುವಂಥದ್ದು. ಅದರ ಜೊತೆಗೆ ಅವರ ಒಂದು ಪಕ್ಷದ ವಿಚಾರವನ್ನು ಕೂಡ ನಾವು ಇಲ್ಲಿ ಉಲ್ಲೇಖ ಮಾಡಬಹುದು. ಈಗಾಗಲೇ ತಾವು ಹೇಳಿದ ಹಾಗೆ ಸದಾ ಜನರು ತುಂಬಿರ್ತಾ ಇದ್ರು. ಅಂದರೆ ಅವರು ಪಕ್ಷಾಂತರವನ್ನು ಮಾಡಿದರೂ ಕೂಡ ಅವರಿಗೆ ಬೇರೆ ಬೇರೆ ಪಕ್ಷಗಳಿಗೆ ಹೋದರೂ ಕೂಡ ಗೆಲ್ಲೋದು ಕಷ್ಟ ಆಗ್ತಿರಲಿಲ್ಲ ಅನ್ನುವಂಥದ್ದು. ಸೊ ಇದು ಹೇಗೆ ಸಾಧ್ಯ ಆಯಿತು ನೀವು ನೋಡಿದ ಹಾಗೆ? ಹೌದು, ನಾವು ಈಗಲೇ ಹೇಳಿದಾಗೆ ಬಂಗೇರು ಒಂದು ಸುದೀರ್ಘ ಅವಧಿಯಲ್ಲಿ ಬೆಳ್ತಂಗಲಿದ್ದಾಗ ಅವರು ಜನಪರ ವ್ಯಕ್ತಿತ್ವ ಆಗಿದ್ದರು. ಅವರು ಆ ಸಂದರ್ಭಕ್ಕೆ ಸರಿಯಾದ ರಾಜಕೀಯವನ್ನು ಬಳಸಿಕೊಳ್ತಾ ಇದ್ರು ಅಂತ ಕಾಣ್ತಾ ಇದೆ ನನಗೆ. ಮೊದಲಾಗಿ ಬಿ ಜೆ ಪಿಯಲ್ಲಿ ಶಾಸಕರಾದರು, ಎರಡನೇ ಬಾರಿ ಬಿ ಜೆ ಪಿ ಶಾಸಕರಾದರು. ಆಗ ಹೋರಾಟಗಳನ್ನು ಮಾಡಿದರು. ಆನಂತರ ಅವರು ದಳಕ್ಕೆ ಬಂದರು, ರಾಮಕೃಷ್ಣ ಹೆಗ್ಡೆ ನೇತೃತ್ವದ ದಳಕ್ಕೆ ಶಿಫ್ಟ್ ಆದರು. ಆದರೆ ನಂತರ ಪುನಃ ಕಾಂಗ್ರೆಸ್ಗೆ ಬಂದರು. ಅವರ ವ್ಯಕ್ತಿತ್ವ ಹೇಗೆ ಅಂತ ಹೇಳಿದರೆ ಅವರೇ ಒಂದು ಪಕ್ಷ. ಬಂಗೇರು ಹೇಗೆಂದರೆ ಅವರು ಏನು ಯೋಚನೆ ಮಾಡ್ತಾರೆ ಅದನ್ನೇ ಕಾರ್ಯರೂಪಕ್ಕೆ ತರೋದು. ಅವರು ಹೈಕಮಾಂಡಿಗೆ ಅಂತ ಹೇಳೋರು ಅರಲಿಲ್ಲ, ಅವರೇ ಒಂದು ಹೈಕಮಾಂಡ್. ಮೇಲೆ ಪಕ್ಷ ಅವರಿಗೆ ಬೇಕಿತ್ತು ಸರ್ಕಾರದ ಯೋಜನೆಗಳು, ಆದರೆ ತನ್ನ ಎಲ್ಲ ಯೋಜನೆಗಳು ತನಗೆ ಕಂಡಾಗೆ ಮಾಡ್ತಿದ್ರು. ಹಾಗೆ ಮಾಡ್ತಿದ್ದರೆ ಜನ ಅವರೊಟ್ಟಿಗೆ ಇರ್ತಿದ್ರು. ಮತ್ತು ಅವರು ಬೇರೆ ಒಂದು ಪಕ್ಷದಲ್ಲಿ ಮೇಲವರು ಹೈಕಮಾಂಡಿಗೆ ಹೆಚ್ಚು ಬೆಲೆ ಕೊಡದೇ ಇರೋದ್ರಿಂದ ಎಲ್ಲ ಕಚೇರಿಗಳಲ್ಲಿ ಯಾವ ಕೆಲಸಗಳಲ್ಲಿ ಅಲ್ಲಿ ಭಾಗವಹಿಸ್ತಿದ್ರು. ಯಾವುದೇ ಕಚೇರಿಯಲ್ಲಿ ಅನ್ಯಾಯ ಆದರೆ, ಭ್ರಷ್ಟಾಚಾರ ಆದರೆ ಮೊದಲು ಬಂಗೇರು ಬಂದರೆ ಸರ್ಕಾರ ಯಾವುದಿದೆ ಅಂತ ಅವ್ರು ನೋಡ್ತಿಲ್ಲ. ಅವ್ರು ಗೆದ್ದಿದ್ದಾರೋ ಸೋತಿದ್ದಾರೋ ಅಲ್ಲ. ಸೋತಿದ್ರು ಕೂಡ ಅವರು ಅಲ್ಲಿ ಶಾಸಕರಾಗಿ ಕೆಲಸ ಮಾಡ್ತಿದ್ರು. ಗೆದ್ದಾಗಂತೂ ಹೇಗೂ ಶಾಸಕರ ಕೆಲಸ. ವಿರೋಧ ಪಕ್ಷದಲ್ಲಿ ಇದ್ದರೂ ಕೂಡ ಅವರು ಆಡಳಿತ ಪಕ್ಷದಾಗಿ ಕೆಲಸ ಮಾಡ್ತಿದ್ರು. ಅಂದರೆ ಸೀದಾ ನೇರವಾಗಿ ಜನ ಬಳಿಗೆ ಹೋಗ್ತಿದ್ರು. ಜನರ ಸಮಸ್ಯೆಗಳು ಎತ್ತುಕೊಂಡು ಇಲಾಖೆಗಳಿಗೆ ಹೋಗ್ತಿದ್ರು, ಪರಿಹರಿಸಲಿಕ್ಕೆ ಪ್ರಯತ್ನ ಮಾಡ್ತಿದ್ರು. ಭ್ರಷ್ಟಾಚಾರ ಬಂದರೆ ನೇರವಾಗಿ ಅಲ್ಲಿ ಅಧಿಕಾರನ ತರಾಟೆಗೆ ತಗೊಳ್ತಿದ್ರು. ಅವರು ಹೋಗಿ ಮಾತಾಡಿದರೆ ಅದು ಅವರ ಮಾತು ಭಾಳ ಕಠೋರವಾಗಿರ್ತದೆ. ಅಧಿಕಾರಿಗಳಿಗೆ ಜನಪರವಾಗಿ ಮಾತಾಡಿ ನೇರ ಹೇಳೋ ದಂಡ ಅಧಿಕಾರಿ, ಆಮೇಲೆ ಎಲ್ಲಿದ್ದೀನಿ ಊರಲ್ಲಿಲ್ಲ, ಅಬ್ಬರಿಗುಡ್ಡಿಯಲ್ಲಿದೆಯಾ, ಈ ಥರ ಎಲ್ಲ ಮಾತುಗಳಿಂದ ಅವರ ಲೋಕಲ್ ಲೆವೆಲ್ನ ಮಾತುಗಳಲ್ಲಿ ಜನರ ಭಾವನೆಗಳಿಗೆ ಹೇಗಿದೆ ಹಾಗೆ ಕೆಲಸ ಮಾಡ್ತಾಯಿದ್ರು. ಅದು ಅವರ ವ್ಯಕ್ತಿತ್ವ. ಹಾಗಾಗಿ ಅವರಿಗೆ ಅದು ವಿಶೇಷವಾಗಿ ಹೇಳ್ತೇವೆ 5 ಪಕ್ಷ, ಅವರು 3 ಪಕ್ಷದಲ್ಲಿ ಕೂಡ ಶಾಸಕರಾಗಿದ್ದಾರೆ. ಅಂದರೆ ಜನ ಆಗ ಹೇಳ್ತಿದ್ರು ಬಂಗೇರಲ್ಲೇ ಒಂದು 25,000-40,000 ಜನ ಒಟ್ಟಿಗಿದ್ದರು. ಅವರ ಓಟಿದ್ದಾಗ ಆ ಪಕ್ಷಕ್ಕೆ ಅವರು ಕರಿತಿದ್ರು. ಅವ್ರಿಗೆ ಗೆಲುವು ಅಲ್ಲದ್ರೆ ಹತ್ತಿರ ಗೆಲುವಿಗೆ ಸಾಧಕ ಆಗ್ತಿತ್ತು. ಮತ್ತು ಅವರ ಪ್ರಥಮ ಓಟಿನಲ್ಲಿ ಅಂತ ಕಾಣ್ತದೆ ಅಥವಾ ಎರಡನೇ ಓಟಿನಲ್ಲಿ ನಿಂತು ಗೊತ್ತಿಲ್ಲ. ಅವರು ಫಸ್ಟಿಗೆ ಓಟಿಗೆ ನಿಂತಾಗ
ನನಗೆ ಓಟು ಕೊಡಿ ನೋಟು ಕೊಡಿ ಅಂತ ಕೇಳ್ತಾಯಿದ್ರು. ಆಗ ಬಂಗೇರು ಬಂದರೆ ಅಲ್ಲಿಗೆ ಅವರು ನೋಟಿನ ಮಾಲೆ ಮಾಡಿ ಅವ್ರಿಗೆ ಹಾಕಿದ್ದುಂಟು, ಅವರಿಗೆ ಓಟು ಕೊಟ್ಟು ಹರಿಸಿದ್ದುಂಟು. ಅದನ್ನು ಈಗಿನ ಕಾಲದ ವಿಶೇಷವಾಗಿ ನಾವು ನೆನೆಸಿಕೊಳ್ಬೋದು. ಈಗಿನ ಈ ಎಲೆಕ್ಷನ್ನಲ್ಲಿ ಕೋಟ್ಯಾಂತರ ರೂಪಾಯಿಗಳನ್ನು ಒಂದು ಪಂಚಾಯತ್ ಮೆಂಬರ್ ಆಗಲಿಕ್ಕೆ ಉಪಯೋಗ ಮಾಡುತ್ತಾರೆ ಅಂತ ಹೇಳಿ ಮಾತುಗಳು ಬರ್ತಾಯಿದೆ. ಈಗ ಇಷ್ಟು ಖರ್ಚಾದೆ, ಶಾಸಕರಿಗೆ ಎಷ್ಟು ಕೋಟಿ ಅಂತೇಳಿ ಗೊತ್ತಿಲ್ಲ. ಇಂಥ ಸಂದರ್ಭಗಳಲ್ಲಿ ಇವರು ಜನಗಳ ಬಳಿಯೇ ಹಣ ತಗೊಂಡು ಜನಗಳೇ ಇವರು ಓಟು ಕೊಡೋದು ಅಂತ ಹೇಳಿದರೆ ಅದು ವಿಶೇಷವಾದದ್ದು. ಅದು ರಾಜಕೀಯದಲ್ಲಿ ಜೀವನದಲ್ಲಿ ಯಾರ ಜೀವನದಲ್ಲಿ ಆಗಿದ್ದು ದೊಡ್ಡ ಸಾಧನೆ. ನಮಗೆ ಗೊತ್ತಿದ್ದಾಗೆ ಕರ್ನಾಟಕದಲ್ಲಿ ಅಥವಾ ದೇಶದಲ್ಲಿ ಯಾವುದೇ ಕ್ಷೇತ್ರದಲ್ಲಿ ಇಂಥ ಒಂದು ಘಟನೆ ಭಾಳ ಅಪರೂಪ ಅಂತ ನೆನೆಸ್ಕೊಳ್ತೇವೆ. ಬೆಳ್ತಂಗಡಿಯಲ್ಲಿ ಜನಗಳ ಓಟು ಮತ್ತು ಹಣವನ್ನು ಪಡೆದು ಎರಡನ್ನು ಪಡೆದು ಜನಪರ ಕೆಲಸ ಮಾಡಿದಂಥ ವ್ಯಕ್ತಿ ಬಂಗೇರದು. ಹಾಗಾಗಿ ಅವರು ಅದಕ್ಕಾಗಿ ಅಭಿನಂದನಾರ್ಹರು. ಭ್ರಷ್ಟಾಚಾರ ಕೂಡ ಅವರ ಒಂದು ಪ್ರಮುಖ ಒಂದು ಹೋರಾಟ ಆಗಿತ್ತು. ಅದರ ವಿರುದ್ಧ ನಿರಂತರವಾಗಿ ಈ ಒಂದು ಹೋರಾಟವನ್ನು ಮಾಡ್ತಿದ್ರು. ಭ್ರಷ್ಟಾಚಾರ ರಹಿತವಾಗಿ ಒಂದು ಜನಸೇವೆ ಮಾಡಿದಂಥ ರಾಜಕಾರಣಿ ಅನ್ನುವಂಥ ಒಂದು ಹಿರಿಮೆ ಅವರಿಗಿದೆ. ಸೊ ಆ ಒಂದು ವ್ಯಕ್ತಿತ್ವವನ್ನು ಗಮನಿಸಿದರೆ ನಾವು ಮೊದಲಿಂದ ಹೇಳಿದಾಗೆ ಅವರು ಶ್ರೀಮಂತ ಕುಟುಂಬದಿಂದ ಬಂದವರು ಅವರು ಭ್ರಷ್ಟಾಚಾರವನ್ನು ಪ್ರಾರಂಭದಿಂದ ವಿರೋಧಿಸಿಕೊಂಡು ಬಂದವರು. ಸರ್ಕಾರಗಳು ಬದಲಾಗಿದೆ, ಅಧಿಕಾರಗಳು ಬದಲಾಗಿದೆ, ರಾಜ್ಯಕ್ಕೆ ಎಂಟ್ರಿ ಆದವರೆಲ್ಲರೂ ಕೂಡ ಹಣ ಮಾಡಲಿಕ್ಕೆ ಮಾಡುವಂಥ ಕಾಲದಲ್ಲಿ ಕೂಡ ಕೊನೆಯ ಕ್ಷಣದವರೆಗೂ ಕೂಡ ಅವರು ಭ್ರಷ್ಟಾಚಾರಕ್ಕೆ ದೂರವೇ ಇದ್ದರು. ಕಚೇರಿಗಳಲ್ಲಿ ಹೋದರೆ ಯಾವುದೇ ಅವರ ಕಚೇರಿಗೆ ವ್ಯಕ್ತಿ ಬಂದರೆ ಮೊದಲಾಗಿ ತಿಳ್ಕೊಂಡು ಕೂಡಲೇ ಕಚೇರಿಗೆ ಸ್ಪಂದಿಸಿ ಫೋನ್ನ ಮುಖಾಂತರವ ಅಥವಾ ನೇರ ಹೋಗಿಯ ಆ ಕಚೇರಿಯಲ್ಲಿ ಏನು ತೊಂದರೆ ಆಗಿದೆ ಅದನ್ನು ಪರಿಹರಿಸಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಬಟ್ ನೇರ ಬಂದ ಕೂಡಲೇ ಅಲ್ಲಿ ಜನಗಳ ಅಧಿಕಾರಿಗಳು ಎದುರ್ತಾಯಿದ್ರು. ಯಾಕೆಂದರೆ ಇವರು ಯಾವುದೇ ಮುಲಾಜಿಗಾಗಲಿ ಒಳಗಾಗ್ತಿರಲಿಲ್ಲ ಮತ್ತು ನೇರವಾಗಿ ಅದನ್ನು ಅಲ್ಲಿ ಆಫೀಸ್ ಲೆವೆಲಲ್ಲೆಲ್ಲ, ಜಿಲ್ಲಾಧಿಕಾರಿ ಲೆವೆಲಲ್ಲಿ, ರಾಜ್ಯದ ಲೆವೆಲಲ್ಲಿ ಕೂಡ ಅದನ್ನು ಹೋರಾಟವನ್ನು ಮುಂದುವರಿಸ್ತಿದ್ರು. ಹಾಗಾಗಿ ಇವರು ಹೋದಾಗ ಎಷ್ಟೋ ಕೆಲಸಗಳು, ಎಷ್ಟೋ ವರ್ಷಗಳಲ್ಲಿ ಪೆಂಡಿಂಗ್ ನ್ಯೂಸ್ಗಳು ಕೂಡ ಕೆಲಸಗಳು ಆಗ್ತಿದ್ವು. ಹಾಗೆ ಬಂಗೇರು ಭ್ರಷ್ಟಾಚಾರದ ಹೋರಾಟದ ನಿಲುವು ಅಂತ ಹೇಳೋದು ಇಡೀ ಜನನೇ ಅಂತ. ಅವರು ಎಷ್ಟೇ ಯಾವುದೇ ಪಕ್ಷದಲ್ಲಿದ್ದರೂ ಕೂಡ, ಎಷ್ಟೇ ದೊಡ್ಡ ಅಧಿಕಾರಿ ಆದರೂ ಬಂದರೂ ಕೂಡ, ಯಾವುದೇ ಮಂತ್ರಿ ಆದರೂ ಕೂಡ, ಭ್ರಷ್ಟಾಚಾರದ ಮಂತ್ರಿಮಂಡಲದಲ್ಲಿದ್ದರೂ ಕೂಡ ಬಂಗೇರ ವಿಷಯಕ್ಕೆ ಬಂದಾಗ ಅಲ್ಲಿ ಭ್ರಷ್ಟಾಚಾರದ ಸುಳಿವು ಇರ್ತಿರಲಿಲ್ಲ. ಮತ್ತು ಅವರು ಬಂದವರಿಗೆ ಖರ್ಚು ಮಾಡಿ ಅವರ ಖರ್ಚಿನಲ್ಲೇ ಕರ್ಕೊಂಡೋದ್ದು ಅಂತ ಕೂಡ ಕೆಲವರು ಹೇಳ್ತಾ ಇದ್ದಾರೆ. ಅವರೊಂದು ಜನನಾಯಕ ಮತ್ತು ಜನಪರದ ನಾಯಕ. ಅದರಿಂದ ಎಲ್ಲರೂ ಹೇಳ್ತಾರೆ ಅವರು ಬಂಗೇರಿದ್ದಾಗ ಅವ್ರಿಗೆ ಕಚೇರಿ, ಮನೆಯೂ ಕಚೇರಿ, ಮನೆಗೆ ಬೆಳಿಗ್ಗೆಯಿಂದ ಬರ್ತಿದ್ರು, ಬಂದವರಿಗೆ ಟೀಚರ್ ಕೊಟ್ಟು ಕಳಿಸ್ತಿದ್ರು. ಕಚೇರಿ ಬಂದರೆ ಬೆಳಿಗ್ಗೆಯಿಂದ ಸಂಜೆವರೆಗೆ ಕಚೇರಿ ಕೆಲಸ ಮುಗಿದ್ರೆ ಅಲ್ಲಿ ಕೂಡ ಜನಜಂಗುಳಿ. ಹಾಗಾಗಿ ಜನರ ಭಾವನೆಗಳೊಂದಿಗೆ ಆಡೋದಲ್ಲ, ಆದರೆ ಅದರೊಟ್ಟಿಗೆ ಈ ಭ್ರಷ್ಟಾಚಾರದ ಹೋರಾಟ ಹೀಗೆ ಮಾಡಿದ್ರು. ಹಾಗೆ ಬೆಳ್ತಂಗಡಿ ಜನರಲ್ಲಿ ಆಗಾಗ ನಿಮಗೆ ಗೊತ್ತಿದೆ, ಕುಟುಂಬ ಕಲಹಗಳಾಗ್ತವೆ, ಅಣ್ಣ ತಮ್ಮದ ಜಗಳಾಗುತ್ತವೆ, ಆಸ್ತಿ ಪಾಲ್ಗಳು, ಇದೆಲ್ಲವನ್ನು ಬಂಗೇರು ಪರಿಹರಿಸಲಿಕ್ಕೆ ಪ್ರಯತ್ನ ಮಾಡ್ತಿದ್ರು. ಅದರ ಪ್ರಯತ್ನ ಮಾಡುವಾಗ ಅದರಲ್ಲಿ ಹೆಚ್ಚು ಅವರು ಲಾಭಕ್ಕಿಂತ ಜನಪ್ರಿಯತೆಗಿಂತ ಕೆಲವರ ಕಡೆ ಅಸಮಾಧಾನ ಕಟ್ಟಿಕೊಂಡದ್ದು ಇರ್ಬೋದು. ಅದು ಯಾವಾಗಲೂ ಸಹಜವಾಗಿರುವಂಥದ್ದು. ಎಷ್ಟೇ ಸಮಾಧಾನ ಆದರೂ ಸ್ವಲ್ಪ ನಷ್ಟ ಆದರೆ ಜನರು ಅದನ್ನು ಬೇಸರಕೊಳ್ತಾರೆ. ಪಂಚಾಯತಿಗಳಲ್ಲಿ ಯಾರು ಕಂಡಕ್ಟ್ ಮಾಡ್ತಾರೋ ಅವ್ರು ಯಾವಾಗಲೂ ಅನ್ಪಾಪ್ಯುಲರ್ ಅಂತ ಲೆಕ್ಕ. ಕೆಲವೊಮ್ಮೆ ಎರಡು ಕಡೆಯವರಿಗೂ ಬೇಜಾರ, ಕೆಲವರು ಒಂದು ಕಡೆಗಂತೂ ಭಾಳ ಬೇಸರ. ಮತ್ತು ಹೆಚ್ಚಾಗಿ ಈ ಪಂಚಾಯತಿಗಳಿಗೆ ಬಂದಾಗ ದುರ್ಬಲರ ಹತ್ರ ಬರುವಂಥದ್ದು, ತೊಂದರೆ ಆಗದಾಗ ಬರುವಂಥದ್ದು. ಆ ದುರ್ಬಲರು ಬಂದಾಗ ಹೆಚ್ಚಾಗಿ ಅವರ ಕಡೆ ನಿಂತಾಗ ಅದು ನಿಜವಾಗಿ ಇನ್ನೊಂದು ಕಡೆಯಿಂದ ಬೇರೆ ಪ್ರಬಲರಿಗೆ ತೊಂದರೆ ಆಗಿರ್ಬೋದು. ಅದು ಕೂಡ ಅವರ ಬಗ್ಗೆ ಅಪಪ್ರಚಾರಕ್ಕೆ ಅಥವಾ ಅವರ ಬಗ್ಗೆ ವಿರೋಧಕ್ಕೆ ಒಂದು ಕಾರಣ ಆಗಿರ್ಬೋದು ಎನಿಸ್ಕೊಳ್ಳೋದು. ಆದರೆ ಬಂಗೇರು ಅಂದರೆ ಏನು ಅಂತ ಹೇಳೋ ಬಗ್ಗೆ ಜನಗಳಲ್ಲಿ ಇವಾಗಲೂ ಸ್ಪಷ್ಟವಾದ ನಿಲ್ಲಿದೆ. ಬಂಗೇರು ಭ್ರಷ್ಟಾಚಾರ ವಿರುದ್ಧ ಹೋರಾಟ ಮಾಡಿದ ಕೆಲವು ಕಡೆ ಸಂದರ್ಭಗಳಲ್ಲಿ ಕಚೇರಿಗೆ ಹೋದಲ್ಲ, ದಾರಿಯಲ್ಲಿ ಸಿಕ್ಕಿದ ಕೂಡ ಒಂದು ಬ್ರೇಕ್ ಇನ್ಸ್ಪೆಕ್ಟ್ರ್ ಯಾರಿಗೊಬ್ಬ ರಿಕ್ಷಾ ಡ್ರೈವರ್ ಯಾರಿಗೊಬ್ಬರಿಗೆ ತೊಂದರೆ ಕೊಡ್ತಾ ಇದ್ದಾರಾ ನಿಲ್ಲಿಸಿ ಅಂತ ಅವರಿಗೆ ಫೋನ್ ಬಂದಾಗ ನೇರವಾಗಿ ಅಲ್ಲಿಗೆ ಹೋಗಿ ಅಲ್ಲಿಯೇ ಅಧಿಕಾರಿ ತರಾಟೆಗೆ ತಗೊಂಡು ಏನು ಅನ್ಯಾಯ ಮಾಡ್ತಿದ್ದೆ ಅಂತ ಕೇಳಿ ಹೋರಾಟ ಮಾಡಿದ್ದವರಿದ್ದಾರೆ. ಹಾಗೆ ಬಂಗೇರ ನೆನಪು ಭ್ರಷ್ಟಾಚಾರದ ವಿರುದ್ಧದ ಹೋರಾಟದೊಂದಿಗೆ ಅವ್ರ ನೆನಪು ಖಂಡಿತ ಬೆಳ್ತಂಗಡಿ ಜನ ಜೋಡಿಸಿಕೊಳ್ತಾರೆ. ಅವರು ರಾಜಕೀಯದಲ್ಲಿ ಕಳೆದ ಚುನಾವಣೆ ಸಂದರ್ಭ ವಿಶೇಷವಾದ್ದು. ಯಾಕೆಂದರೆ ಬಂಗೇರು ಅಷ್ಟು ವರ್ಷ ಚುನಾವಣೆ ನಿಂತರೂ ವಿರೋಧ ಪಕ್ಷ, ಆದರೆ ಕಳೆದ ಚುನಾವಣೆಯಲ್ಲಿ ಅವರಿಗೆ ಸೀಟು ಸಿಕ್ಕಿರಲಿಲ್ಲ. ಹಾಗೆ ಅವರು ಕೂಡ ಚುನಾವಣೆಯಲ್ಲಿ ಹಣದ ಕೊರತೆ ಇದೆ ಅಂತ ಹೇಳೋ ಕಾರಣಕ್ಕೂ ಕೂಡ ಹಿಂಜರಿದಿದ್ದರು ಅಂತೆಲ್ಲ ಹೇಳ್ತಾ ಇದ್ದಾರೆ ಕೊನೆಯ ಕ್ಷಣದಲ್ಲಿ. ಹಾಗೆ ಬೇರೆ ರಕ್ಷಿ ಶಿವಕುಮಾರ್ ಎಂಬವರಿಗೆ ಸೀಟು ಬಂತು, ರಕ್ಷಿ ಶಿವರಾಮ್ ಅದು ಸೀಟು ಬಂತು. ಆ ಸೀಟು ಬಂದರೂ ಕೂಡ ಇವರು ಚುನಾವಣೆಯಲ್ಲಿ ತಾನೇ ಕ್ಯಾಂಡಿಡೇಟ್ ಅಂತೇಳಿ ಕೆಲಸವನ್ನು ಮಾಡಿದಾಗ ಅದರಲ್ಲಿ ಕೂಡ ಮುಂದೆ ನಿಂತು ಕೆಲಸ ಮಾಡಿದರು. ಆಗ ಕೊನೆಯಲ್ಲಿ ಚುನಾವಣೆ ಹಿಂದಿನ ದಿವಸ ಅಲ್ಲಿ ಒಂದು ಹಣ ಹಂಚುತ್ತಾರೆ ಅಂತ ಒಂದು ಪ್ರಚಾರ ಬಂತು. ಹಣ ಹಂಚುತ್ತಾರೆ ಅಂತ ಗೊತ್ತಾದಾಗ ಇವರು ರಾತ್ರಿ 1 ಗಂಟೆಗೆ ಫೋನ್ ಬಂತು. ಇವರು ರಾತ್ರಿ ಅವರು ಇಳಿ ವಯಸ್ಸು 78-80 ನಡುಪಾಸಿನ ವಯಸ್ಸಿನಲ್ಲಿದ್ದರೂ ಕೂಡ ಅವರು ಸೀದಾ ಆ ಹಂಚಿತ್ತಿದ್ದ ಜಾಗಿಗೆ ರಸ್ತೆಗೆ ಫೋನ್ ಬಂದಲ್ಲಿಗೆ ಹೋಗಿ ಅಲ್ಲಿ ಒಂದು ಚಲಾವಣೆಯಲ್ಲಿದ್ದ ಕಾರು ನಿಲ್ಲಿಸಿ ಅಡ್ಡ ಹಾಕಿ
ನೇರವಾಗಿ ಅದರ ಎದುರು ನಿಂತು ಅಡ್ಡ ಹಾಕಿ ನಿಲ್ಲಿಸಿ ಅದರಲ್ಲಿದ್ದ ನಮ್ಮ ನಗರ ಪಂಚಾಯತ್ ಉಪಾಧ್ಯಕ್ಷ ಜಯಾನಂದ್ರ ಅದರಲ್ಲಿದ್ದರು. ಅವರನ್ನು ಇಳಿಸಿ ತನಿಖೆಗೊಳಪಡಿಸಿ ಸ್ಟೇಷನ್ಗೆ ಕಳಿಸಿ ಹಣ ಹಂಚುತ್ತಾರೆ ಬಗ್ಗೆ ಎಂಬ ಕೇಸನ್ನು ದಾಖಲೆ ಮಾಡಿದರು. ಹಾಗಾಗಿ ಯಾರು ಕೂಡ ಉಳಿಸಿಕೊಳ್ಳದ ಈ ವಯಸ್ಸಿನಲ್ಲಿ ಆಗ ಫೋನ್ ಓದಿ ಯಾರಿಗೆ ಅಂತ, ಈ 80ನೇ ವಯಸ್ಸು 78-80 ವಯಸ್ಸು ಕೂಡ ಆ ಚುನಾವಣೆಯಲ್ಲಿ ಕ್ಯಾಂಡಿಡೇಟ್ ಅಲ್ಲದಿದ್ದರೂ ಕೂಡ ಬೆಳ್ತಂಗಡಿಯ ಜನರು ಅವರಿಗೆ ಫೋನ್ ಮಾಡ್ತಾಯಿದ್ರು. ಅದು ಅವರ ಕೊನೆಯ ಕ್ಷಣದವರೆಗೂ ಕೂಡ ಅವರ ಸಕ್ರಿಯ ರಾಜಕೀಯರಣಕ್ಕೆ ಸಾಕ್ಷಿ. ಅದರ ಜೊತೆಗೆ ಅವರ ವ್ಯಕ್ತಿತ್ವ ಕೂಡ ಬಹಳಷ್ಟು ಚರ್ಚೆಗೆ ಒಳಗಾಗ್ತಾ ಇತ್ತು. ನೇರ, ನಿಷ್ಠುರ, ಇದ್ದದನ್ನು ಇದ್ದ ಹಾಗೆ ಹೇಳ್ತಾ ಇದ್ದಂಥ ವ್ಯಕ್ತಿ ಅನ್ನುವಂಥದ್ದು ಅದು ಅನೇಕ ಸಂದರ್ಭಗಳಲ್ಲಿ ಹಲವು ರೀತಿಯ ಇರುಸು ಮುರಿಸುಗೂ ಅನೇಕ ಮಂದಿಗೆ ಕಾರಣ ಆಗ್ತಾ ಇತ್ತು ಅನ್ನುವಂಥದ್ದು. ಸೊ ಆ ವ್ಯಕ್ತಿತ್ವವನ್ನು ನೀವು ಹೇಳೋದಾದ್ರೆ ಅದು ಸರಿಯಾದ ಮಾತು ನೀವು ಹೇಳಿದೆ. ಬಂಗೇರರು ಎಲ್ಲರಲ್ಲೂ ಕೂಡ ಒಳ್ಳೆಯ ಗುಣಗಳಿರ್ತದೆ, ಕೆಟ್ಟ ಗುಣಗಳಿರ್ತದೆ. ಬಂಗೇರು ಹೇಗೆಂದರೆ ಹೇಗೆ ಜನಪರವಾಗಿ ಇರ್ತಿದ್ರೆ ಹಾಗೆ ಜನರ ಕಡೆಯೇ ನಾನು ಕೆಲಸ ಮಾಡ್ತಾ ಇದ್ದೇನೆ, ಜನರಿಗೆ ಹಾಗೆ ಮಾಡ್ತೇನೆ ಅಂತ ಹೇಳೋದು ಭಾವನೆ ಕೂಡ ಅಲ್ಲಿದ್ದಿರೋದು. ಬಂದಾಗ ಯಾರಾದರೂ ಒಂದು ಸುರಿಗೆ ಬಂದು ಅವರಿಗೆ ವಿಷಯನ ಹೇಳಿದರೆ ಅವರೊಂದು ಕಿವಿ ಊದುವುದು ಅಂತ ಹೇಳ್ತಾರೆ. ಅದರ ಬಗ್ಗೆ ಜನ ಹೇಳ್ತಾರೆ. ಅವ್ರಿಗೆ ಕಿವಿ ಊದಿದ್ರೆ ಅವರು ಬಂಗೇರವರು ಅದನ್ನೇ ನಂಬ್ತಾರೆ. ನಂಬುದು ಮಾತ್ರ ಅಲ್ಲ, ವಿಚಾರಣೆ ಮಾಡದೆ ಕೆಲವೊಮ್ಮೆ ಅದನ್ನೇ ನಂಬಿ ಅಧಿಕಾರಿಗಳಿಗ ವ್ಯಕ್ತಿಗಳಿಗ ಇಂಥವರಿಗೆ ಫೋನ್ ಮಾಡಿ ಅದನ್ನು ತರಾಟೆಗೆ ತಗೊಳ್ತಿದ್ರು. ಎಷ್ಟೋ ಹೊತ್ತಿಗೆ ಅದು ಸರಿಯಾದ ತಪ್ಪು ಮಾಹಿತಿ ಆಗ್ತಿತ್ತು. ಅದರಿಂದ ಇವರು ಯಾರಿಗೆ ಹೇಳಿದ್ರ, ಯಾರಿಗೆ ಬೈದ್ರ ಅಥವಾ ಯಾರ ವಿರುದ್ಧ ಮಾಡಿದ್ರ ಅವರಿಗೆ ತೊಂದರೆ ಸಣ್ಣ ಮಟ್ಟಿಗೆ ಆಗಿದ್ದಿರ್ಬೋದು. ಆದರೆ ಬಂಗೇರಲ್ಲಿ ಒಂದು ಒಳ್ಳೆಯ ಗುಣ ಇತ್ತು. ಅವರಿಗೆ ಅದು ಗೊತ್ತಾದರೆ ಮತ್ತು ತಾನು ಮಾಡಿ ತಪ್ಪು ಅಂತ ಗೊತ್ತಾದರೆ ಕೂಡಲೇ ಅದನ್ನು ಕ್ಷಮೆಯನ್ನು ಕೇಳ್ತಿದ್ರು, ಸರಿ ಮಾಡಿಸ್ಲಿಕ್ಕೆ ಪ್ರಯತ್ನ ಮಾಡ್ತಿದ್ರು. ಆದರೆ ಅದು ಎಲ್ಲ ಸಂದರ್ಭದಲ್ಲಿ ನಡೀತಿತ್ತು ಅಂತ ಗೊತ್ತಿಲ್ಲ. ಆದ್ದರಿಂದ ಬಂಗೇರು ಈ ಒಂದು ಮುಂಗೋಪದಿಂದ ಎಷ್ಟೋ ಜನರಿಗೆ ಬೇಸರದ್ದಿದೆ, ಬೈಗಳು ತಿಂದದ್ದಿದೆ, ಅನಗತ್ಯವಾದ ಬೈಗಳು ತಿಂದಿದೆ. ಕೆಲಸ ಮಾಡಿಸಿಕೊಂಡವರು ಕೂಡ ಕೆಲವರು ಬೈಗಳಿಂದ ಅಸಮಾಧಾನಗೊಂಡು ಹೋದವರಿದ್ದಾರೆ. ಅದು ಸ್ವಲ್ಪ ಆ ಮಾತು ಅದನ್ನು ಅವರು ಕಡಿಮೆ ಮಾಡಬೇಕಿಂತದ್ದು ಎಲ್ಲರೂ ಹೇಳ್ತಾರೆ. ಅವರಿಂದ ಜನ ಸ್ವಲ್ಪ ದೂರ ನಿಲ್ಲಲಿಕ್ಕೆ ಓಟಲ್ಲಿ ಅವ್ರಿಗೆ ಸ್ವಲ್ಪ ಓಟು ಕಡಿಮೆ ಆಗಲಿಕ್ಕೆ ಕೂಡ ಅದೊಂದು ಕಾರಣ ಆಗಿರ್ಬೋದು ಅಂತ ಜನರಲ್ಲಿದೆ. ಹಾಗೆ ಬಂಗೇರದಲ್ಲಿ ಇಂಥ ವಿಷಯಗಳಿಗೆ ಬಂದಾಗ ಸುದ್ದಿ ಬಿಡುಗಡೆಗೂ ಅಥವಾ ಸಾರ್ವಜನಿಕರಿಗೂ ಕೂಡ ಅವರ ಮಾತುಗಳನ್ನು ಕೇಳಿಸಿಕೊಂಡಿದ್ದೇವೆ. ಪತ್ರಕರ್ತರಿಗೆ ಒಂದು ಸತಿ ಅವ್ರು ಹೇಳಿದ್ದುಂಟು, ನೀವೆಲ್ಲರೂ ಹಣ ತಗೊಂಡು ಬರೀತೀರಿ ಅಂತ. ಆ ನಂತರ ಅದಕ್ಕೆ ಪತ್ರಕರ್ತರು ಬಹಿಷ್ಕಾರ ಮಾಡಿದಾಗ ನಾನು ಎಲ್ಲ ಪತ್ರಕರ್ತರಿಗೆ ಹೇಳಿಲ್ಲ, ನಾನು ಹಣ ತಗೊಂಡು ಪತ್ರಕರ್ತರು ಮಾತ್ರ ಇದು ಹೇಳಿದ್ದೇನೆ ಅಂತೇಳಿ ಅಲ್ಲಿ ಸಾರ್ವಜನಿಕ ಕ್ಷಮೆಯನ್ನು ಕೂಡ ಕೇಳಿದ್ದಾರೆ. ಹಾಗೆ ನಮಗೆ ಸುದ್ದಿಯವರೆಗೂ ನಮಗೆ ಹೇಳಿದ್ದಿದೆ, ನಾವು ಭ್ರಷ್ಟಾಚಾರದ ಬಗ್ಗೆ ಹೋರಾಟ ಮಾಡ್ತಾ ಇದ್ದೆವು, ಬರಿತಾ ಇದ್ದೆವು. ಆಗ ಬಂಗೇರು ಹೇಳೋದುಂಟು, ಒಂದು ಸಭೆಯಲ್ಲಿ ಭಾಷಣದಲ್ಲಿ ಹೇಳಿದ್ದಾರೆ, ಸುದ್ದಿ ಡಾಕ್ಟರ್ ಶಿವಾನಂದರಿಗೆ ಮಾನ ಮರ್ಯಾದೆ ಇಲ್ವಾ, ಇಷ್ಟೆಲ್ಲ ಭ್ರಷ್ಟಾಚಾರದ ಪ್ರಕರಣಗಳು ಬರ್ತಾ ಇದ್ದೇವೆ, ಅವರು ಅದರ ಬಗ್ಗೆ ಬರಿತಾ ಇಲ್ಲ ಅಂದರೆ ಪರೋಕ್ಷವಾಗಿ ಅದಕ್ಕೆ ಬೆಂಬಲ ಕೊಡ್ತಾ ಇದ್ದೇವೆ ಎಂಬ ನಿಲುವಿನಲ್ಲಿ ಆ ಮಾತನ್ನು ಹೇಳಿದರು. ಅದನ್ನು ನಾವು ಯಥಾವತ್ತವಾಗಿ ಪತ್ರಿಕೆಯಲ್ಲಿ ಮುದ್ರಿಸಿದೆವು. ಯಾಕೆಂದರೆ ಅದು ನಮಗೆ ಬೈದದ್ದಾಗಿದ್ದರೂ ಕೂಡ ಅದು ಅವರ ಹಿಂದಿನ ಉದ್ದೇಶ ಸರಿಯಾಗಿತ್ತು. ಮತ್ತು ನಾವು ನಮ್ಮ ಪತ್ರಿಕೆಯಲ್ಲಿ ಯಾರಿಗೆ ಬೈದರೂ, ನಮಗೆ ಬೈದರೂ, ಇತರಿಗೆ ಬೈದರೂ ಕೂಡ, ಯಾರಿಗೆ ಟೀಕೆ ಮಾಡಿದರೂ ಕೂಡ ಅಲ್ಲಿ ಪಕ್ಷ, ಜಾತಿ, ಧರ್ಮ ನೋಡದೆ ನಾವು ಪತ್ರಿಕೆ ಹಾಕುವ ನಿಲುವಿದ್ದರಿಂದ ನಮ್ಮಲ್ಲಿ ಪತ್ರಿಕೆಯಲ್ಲಿ ವಿರೋಧ ಇದ್ದರೂ ಕೂಡ ನಮ್ಮ ಸ್ಟಾಫ್ಗಳಿಗೆ ನಮ್ಮ ಬೈದದನ್ನು ಹಾಕುವುದು ಸರಿಯಲ್ಲ ಅಂತ ಹೇಳಿದರೂ ಕೂಡ ನಾವಿಲ್ಲ, ಬೇರೆಯವರಿಗೆ ಬೈದನ್ನು ಹಾಕ್ತೇವೆ, ನಮ್ಮ ಬೈದದನ್ನು ಹಾಕುವುದು ಸರಿ ಅಂತೇಳಿ ನಾವು ಪತ್ರಿಕೆಯನ್ನು ಹಾಕಿದ್ದೇವೆ, ಆ ವರದಿಯನ್ನು ಮಾಡಿದ್ದೇವೆ. ಅದರೊಟ್ಟಿಗೆ ಇನ್ನೊಂದು ವಿಶೇಷ ಹೇಳಬೇಕಾಗಿದೆ. ಈ ವರದಿಯ ವಿಷಯದಲ್ಲಿ ಬಂಗೇರು ನಮ್ಮೊಟ್ಟಿಗೆ ಎಂದು ಕೇಳದಿದ್ದರೂ ಕೂಡ ನಮಗೆ ಇನ್ನೊಂದರ ವರದಿಯಲ್ಲಿ ಅವರದ್ದು ಬಂಗೇರಿಗೆ ಪರೋಕ್ಷವಾಗಿ ನಮಗೆ ತೊಂದರೆ ಆಗಿದೆ. ಅದರಂದರೆ ಹೇಗೆಂದರೆ ಒಂದು ಜಾಹೀರಾತು ಬಂದಿತ್ತು. ಆ ಜಾಹೀರಾತಿನಲ್ಲಿ ಬಂದಾಗ ಬಂಗೇರರ ಆತ್ಮೀಯರ ಯಾರೋ ಒಂದು ಅವರ ರೋಡಿಗೆ ಇವರು ಕೆಲಸವನ್ನು ಮಾಡಿರಲಿಲ್ಲ, ಅದು ಪೂಂಜರಿಂದಾಗಿ ಆ ಕೆಲಸ ಆಯಿತು ಅಂತೇಳಿ ಒಂದು ಜಾಹೀರಾತು ಬಂದಾಗ ಯಾರೊಬ್ಬ ಜಾಹೀರಾತು ಕೊಡುವಾಗ ಅದರಲ್ಲಿ ಬಂಗೇರನ್ನು ಟೀಕಿಸಿ ಅವರೊಂದು ಇಷ್ಟ ಮೇಲೆ ಆಗಲಿಲ್ಲ ಅಂತ ಬರ್ತಿದ್ರು. ಅದು ಆ್ಯಕ್ಚುಲಿ ನಮ್ಮಲ್ಲಿ ವರದಿಗಾರರು ಅದನ್ನು ತಗೊಳ್ಳುವಾಗ ಅದನ್ನು ಜಾಹೀರಾತು ಅಂತ ಹಾಕಿದ್ರು, ಮತ್ತು ಈ ಟೀಕೆಯನ್ನು ಗಂಭೀರವಾಗಿ ಗಣಿಸಿರಲಿಲ್ಲ. ಅದು ಜಾಹೀರಾತು ಕೊಟ್ಟರೆ ಹಾಕಿರ್ಬೋದು, ಅದಕ್ಕೆ ಉತ್ತರ ಬರ್ತದೆ ಅಂತ ಅವರ ನಿಲುವಿತ್ತು. ಆದರೆ ಆ ಜಾಹೀರಾತು ಬಂದ ಮೇಲೆ ಅದು ಅವರಿಗೆ ಅದು ಹೆಚ್ಚು ಕಿವಿಯುವುದಿರ್ಬೋದು, ಅದರ ಸಂದರ್ಭದಲ್ಲಿ ಅದು ನಾವು ಉದ್ದೇಶಪೂರ್ವಕವಾಗಿ ಮಾಡಿದ್ದೇವೆ ಎಂಬ ನಿಲುವು ಬಂಗೇರಿಗೆ ಫಸ್ಟಿಗೆ ಮುಟ್ಟಿದ್ರಿಂದ ನಮ್ಮ ಬಹಳ ಅಸಮಾಧಾನಗೊಂಡಿದ್ದರು. ಆಮೇಲೆ ನಿಧಾನವಾಗಿ ನಾವು ಅಲ್ಲ, ಅದು ನಿಲುವಲ್ಲ, ಅದು ಯಾರು ಕೊಟ್ಟ ಜಾಹೀರಾತು, ನಮಗೆ ಅದು ಜವಾಬ್ದಾರಿ ಇಲ್ಲ ಅಂತೇಳಿ ಹೇಳಿದ್ದು ಮಾತ್ರ ಅಲ್ಲ, ಆ ಜಾಹೀರಾತಿನ ಬಗ್ಗೆ ನಾವು ಪತ್ರಿಕೆಯಲ್ಲಿ ಪ್ರಕಟಣೆ ಕೂಡ ಕೊಟ್ಟಿದ್ದೆವು, ಅದಕ್ಕೆ ವಿಷಾದವನ್ನು ಕೂಡ ವ್ಯಕ್ತಪಡಿಸಿದ್ದೆವು. ಹಾಗೆ ಅದು ಸರಿಯಲ್ಲ ಅಂತ ನಮಗೆ ಅನಿಸಿತ್ತು. ಆನಂತರ ಅದು ನಿಧಾನವಾಗಿ ಅದರ ನಂತರ ಅದನ್ನು ಅವ್ರು ಮರ್ತಿದ್ದರು. ಹಾಗೆ ಅದರ ಬಗ್ಗೆ ಹೇಳಿದಾಗ ನಮಗೆ ಅದರೊಟ್ಟಿಗೆ ಇನ್ನೊಂದು ಸಂದರ್ಭ ಇದೆ. ಅದು ಅದಕ್ಕಿಂತ ಮೊದಲಿನ ಸ್ವಲ್ಪ ಕೆಲವು ವರ್ಷಗಳ ಹಿಂದೆದ್ದು ನಮ್ಮ ಪತ್ರಿಕೆ ಜಾಹೀರಾತು ಬಂದಿತ್ತು. ಅದು ದಲಿತರ ವಿಷಯದಲ್ಲಿ ಸಂಬಂಧಪಟ್ಟ ಜಾಹೀರಾತು. ತಪ್ಪಿ ನಮ್ಮಲ್ಲಿ ವರದಿಗಾರ ಯಾರು ಕೊಟ್ಟ ಪ್ರಕಟಣೆಯನ್ನು ಹಾಕಿದರು. ಅದು ನಾವು ತಪ್ಪಿ ಹಾಕಿದ್ದೇವೆ ಅಂತ ಆಮೇಲೆ ಕ್ಷಮೆಯನ್ನು ಕೂಡ ಕೇಳಿದೆವು. ಆದರೆ
ಆ ಸಂದರ್ಭದಲ್ಲಿ ಅದನ್ನು ಕೆಲವು ದಲಿತರು ಭಾಳ ಗಂಭೀರವಾಗಿ ತೆಗೆದುಕೊಂಡು ನಮ್ಮ ಮೇಲೆ ಕೇಸ್ ಮಾಡಿ ನಮ್ಮನ್ನು ಬಹಿಷ್ಕರಿಸಲಿಕ್ಕೆ ಪ್ರಯತ್ನ ಮಾಡಿದರು. ಆಗ ಈ ವಿಚಾರ ಬಂಗೇರಲ್ಲಿ ಹೋದಾಗ ಅಲ್ಲಿ ಕೂಡ ನಮ್ಮ ಬಗ್ಗೆ ನಾವು ಉದ್ದೇಶಪೂರ್ವಕವಾಗಿ ಮಾಡಿದ್ದೇವೆ ಅಂತ ಇದ್ದಿರ್ಬೋದು, ಅಥವಾ ನಾವು ಬರೆಯುವ ವಿಷಯಗಳ ಬಗ್ಗೆ ಅಸಮಾಧಾನ ಇರ್ಬೋದು. ಅಲ್ಲಿ ಕೂಡ ಬಂಗೇರು ನಮ್ಮ ಬಗ್ಗೆ ನಿಲುವು ತೆಗೆದುಕೊಳ್ಳದೆ ಒಂದು ರೀತಿಯಲ್ಲಿ ಇಂಡೈರೆಕ್ಟಾಗಿ ಪರೋಕ್ಷವಾಗಿ ನಮ್ಮ ಅವರಿಗೆ ಬೆಂಬಲ ಕೊಟ್ಟ ಹಾಗೆ ನಮಗೆ ಅನಿಸಿತ್ತು. ಆದರೆ ಬಂಗೇರು ನೇರವಾಗಿ ಇಳಿಲಿಲ್ಲ ಮತ್ತು ಅದಕ್ಕೆ ಅವರಿಗೆ ಬೆಂಬಲ ಕೊಡಲಿಲ್ಲ. ಅಂದರೆ ನಮಗೆ ಬೆಂಬಲ ಕೊಡೋದೇ ಇಂಥ ನಮಗೆ ಅನ್ಯಾಯ ಆಗಿದೆ ಅಂತ ನಮ್ಮ ಮನಸ್ಸಲ್ಲಿತ್ತು. ನಮಗೆ ಅನ್ಯಾಯ ಆದಾಗ ಬೆಂಬಲ ಕೊಡಲಿಲ್ಲ ಅಂತ ಹೇಳೋದು ನಮಗೆ ಅಸಮಾಧಾನ ಇತ್ತು. ಅದು ಸ್ವಲ್ಪ ಸಮಯದ ನಂತರ ಆ ಕೇಸಿನಲ್ಲಿ ನಾವು ಆ ವಿಷಯದಲ್ಲಿ ನಾವು ಅದರಲ್ಲಿದ್ದ ವಿಷಯವು ನಾವು ಅನ್ಯಾಯ ಮಾಡಿದ್ದಲ್ಲ, ಅದು ಪ್ರಮಾದವಶಾತ್ ಆದ್ದು ಅಂತೇಳಿ ಗೊತ್ತಾದ ಮೇಲೆ ಕೇಸ್ ಮಾಡಿದ ದಲಿತರು ಮತ್ತು ಪಬ್ಲಿಕ್ ಸಾರ್ವಜನಿಕರು ನಮ್ಮ ಹೋರಾಟಕ್ಕೆ ಬೆಂಬಲವನ್ನು ಕೊಟ್ಟಿದ್ದರು. ಆ ನಂತರ ಅದನ್ನು ನಾವು ಅಲ್ಲಿಗೆ ಬಿಟ್ಟಿದ್ದು. ಬಂಗೇರು ಕೂಡ ಆ ವಿಷಯನ ಅಲ್ಲಿಗೆ ಬಿಟ್ಟಿದ್ದಾರೆ. ಅವರ ಆ ದಲಿತರು ಕೂಡ ಆ ಕೇಸಿನಲ್ಲಿ ಬಿಟ್ಟಿದ್ದರು. ಹಾಗಾಗಿ ಇಂಥ ಕೆಲವು ಸಂದರ್ಭಗಳಲ್ಲಿ ನಮಗೂ ಕೂಡ ಅದನ್ನು ಎದುರಿಸಲಿಕ್ಕೆ ಬಂದಾಗ ಸಮಸ್ಯೆಗಳು ಉಂಟಾಗಿದ್ದಾಗ ಬೇರೆಯವರು ಕೂಡ ತಮ್ಮ ಸಮಸ್ಯೆಗೆ ನಾವು ಪತ್ರಿಕೆಯವರಾಗಿ ನಮಗೆ ನೇರವಾಗಿ ಮಾತಾಡೋ ಶಕ್ತಿ ಇದ್ದರೂ ಕೂಡ ನಮಗೆ ಸಣ್ಣ ಮಟ್ಟ ತೊಂದರೆ ಆಗಿದ್ದಾಗ ಅದು ಸಾಮಾನ್ಯವಾಗಿ ಸಮಾಜದಲ್ಲಿ ಹಾಗೆ ಆಗಿರ್ಬೋದು ಅಂತ ಹೇಳಿದ್ರೆ ನಾವು ಒಪ್ಪಿಕೊಳ್ತೇವೆ. ಆ ಬಳಿಕ ಬಂಗೇರರ ವರದಿಗಳನ್ನು ಹಾಕಿದ್ರಿಂದ ಏನಾದರೂ ಸಮಸ್ಯೆಗಳಾಗಿದೆ? ಅಲ್ಲಿ ವಿಶೇಷ ಅಂದರೆ ಸಾಮಾನ್ಯವಾಗಿ ಯಾವುದೇ ರಾಜಕೀಯದಲ್ಲಿ ಕೆಲಸ ಮಾಡೋ ಗ್ಯಾರಂಟಿ ವ್ಯಕ್ತಿ ಮಾಡೋ ನಾವು ಅವರ ಬಗ್ಗೆ ಹಾಕಿದ ನ್ಯೂಸ್ಗಳು ಹಾಕದ ನ್ಯೂಸ್ಗಳ ಬಗ್ಗೆ ಸಮಸ್ಯೆಗಳು ಉಂಟು ಮಾಡ್ತಾರೆ ಅಥವಾ ನಮಗೆ ಸಮಸ್ಯೆ ಆಗ್ತದೆ. ಬೆಳ್ತಂಗಲೊಂದು ವಿಶೇಷ ಪ್ರವೃತ್ತಿ ಬಂತು. ಅದು ಬೆಳ್ತಂಗಲ ನಮಗೆ ಅಷ್ಟರವರೆಗೆ ಅನುಭವ ಇದೆ. ಸುಳ್ಯಪುತ್ತೂರಲ್ಲಿ ಕೂಡ ನಮಗೆ ಅನುಭವ ಇಲ್ಲ. ಯಾಕೆಂದರೆ ಅಲ್ಲಿ ಯಾವುದೇ ಜನಪ್ರತಿ ಬರಲಿ ಯಾವುದೇ ಪಕ್ಷ ಬರಲಿ ಅವರ ಪತ್ರಿಕೆ ಮೇಲೆ ನಮ್ಮನ್ನು ಹೆಚ್ಚು ಹಿಡಿತಕ್ಕೆ ಅವರ ನ್ಯೂಸಿಗಾಗಿ ಮಾಡ್ತಿರಲಿಲ್ಲ. ತಪ್ಪುಗಳಂತ ಕಂಡಾಗ ಹೋರಾಟ ಮಾಡೋದು ಬೇರೆ ಇತ್ತು. ಆದರೆ ಬೆಳ್ತಂಗಲಲ್ಲಿ ಮಾತ್ರ ವಿಶೇಷವಾಗಿ ಹರೀಶ್ ಪೂಂಜರು ಶಾಸಕರಾದಾಗ ನಮಗೆ ಈ ಸಮಸ್ಯೆ ಎದುರಾಯಿತು. ಹರೀಶ್ ಪೂಂಜರು ಶಾಸಕರಿಗೆ ಮೊದಲ ಅವಧಿಯಲ್ಲಿ ನಮಗೆ ಬಂಗೇರಾಗ ಶಾಸಕರಾಗಿದ್ದರು. ಹರೀಶ್ ಪೂಂಜರು ಹೋದರೆ ಅವರು ಬಂದು ಬ್ರಹ್ಮ ಕಲಶೋತ್ಸವ ಮಾಡ್ತಿದ್ರು. ಭಾಳ ಚುರುಕಿನ ಪಾದರಸ ವ್ಯಕ್ತಿತ್ವ ಇತ್ತು, ಜನಪ್ರಿಯತೆಯನ್ನು ಗಳಿಸಿದ್ರು, ಭಾಳ ಅಟ್ರಾಕ್ಟಿವ್ ಯುವಕ ಅವರು. ಆಗ ಯುವಕರ ಒಂದು ಕಾಲಘಟ್ಟದಲ್ಲಿ ಬಂಗೇರು ಪ್ರಾಯದವರಾಗಿ ವಯಸ್ಸಿನಾದರೂ ಕಂಡಿರ್ಬೋದು. ವಿಶೇಷ ಅಟ್ರಾಕ್ಷನ್ ಅವರು BJPಯಲ್ಲಿ ಉಳಿದ ಎಲ್ಲ ನಾಯಕರನ್ನು ಮೀರಿ ಸೀಟನ್ನು ಗಿಟ್ಟಿಸಿದರು. ಆಗ ಅವರು ಸಾಕಷ್ಟು ಬರ್ತಿದ್ರು. ನಮ್ಮಲ್ಲಿ ಪ್ರಚಾರವೂ ನಮ್ಮಲ್ಲಿ ಸಾಕಷ್ಟು ಇಕ್ಕಿತ್ತು. ಬೆಳ್ತಂಗಡಿಯಲ್ಲಿ ಅವರು ಶಾಸಕರಾದ ಮೇಲೆ ಕೂಡ ಅದು ಮುಂದುವರಿಯಿತು. ಆದರೆ ಸ್ವಲ್ಪ ದಿವಸ ನಂತರ ಆ ಅವಧಿಯಲ್ಲಿ ಒಂದು ಈಗಲೇ ಮಾತನ್ನು ಹೇಳಿಬಿಡ್ತೇನೆ. ಪೂಂಜರು ಆ ಅವಧಿಯಲ್ಲಿ ಕೆಲಸ ಮಾಡಿಕೊಂಡಿದ್ದಾಗ ಬಂಗೇರು ಎಂದೂ ಕೂಡ ಪೂಂಜರ ನ್ಯೂಸ್ ಹಾಕಬಾರ್ದು ಅಂತ ನಮ್ಮಲ್ಲಿ ಹೇಳಿದ್ದಿಲ್ಲ, ಅದನ್ನು ಉಲ್ಲೇಖ ಮಾಡಿದ್ದಿಲ್ಲ. ಅವರ ನ್ಯೂಸಿನ ಬಗ್ಗೆ ಅವರು ಚಿಂತೆ ಮಾಡ್ತಿದ್ರು. ಆದರೆ ಪೂಂಜರ ಬಂದ ಮೇಲೆ ಕೊರೋನಾ ಟೈಮಲ್ಲಿ ಅಲ್ಲಿವರೆಗೆ ನಾನು ಹೆಚ್ಚಾಗಿ ಬೆಳ್ತಂಗಡಿಯನ್ನು ಗಮನಿಸಿದ್ದು ಕಡಿಮೆ ಇತ್ತು. ಕೊರೋನಾ ಸಂದರ್ಭದ ನಂತರ ತೊಂದರೆ ಬಂದಾಗ ನಾನು ಬೆಳ್ತಂಗಡಿ ಗಮನಿಸಿದಾಗ ಪೂಂಜರ ನ್ಯೂಸಿನೊಟ್ಟಿಗೆ ಬಂಗೇರು ನ್ಯೂಸ್ಗಳು ಬರೋದು ಕಡಿಮೆ ಆಗಿತ್ತು. ಈ ವಿಚಾರಕ್ಕೆ ಬಂಗೇರು ನ್ಯೂಸ್ಗಳ ಕಡೆ ಹಿಂದೆ ಬಿದ್ದಾಗ ಒಂದು ಸರ್ತಿ ನಾವು ನೋಡಿದೆವು. ನಮಗೆ ಗೊತ್ತಾಯಿತು ಬಂಗೇರು ನ್ಯೂಸ್ಗಳು ಭಾಳ ಕಡಿಮೆ ಬರ್ತಾಯಿದೆ, ಬಂಗೇರು ನ್ಯೂಸ್ಗಳನ್ನ ಯಾರ ಹೆಚ್ಚಿನ ಪತ್ರಿಕೆಗಳು ಹಾಕ್ತಾಯಿಲ್ಲ. ಅದರ ಅನುಭವ ನಮಗೆ ಉಂಟಾಯಿತು. ಯಾಕೆಂದರೆ ಪೂಂಜರು ಸಹ ನಮ್ಮನ್ನು ಕರೆಸಿ ಅವರ ಬಂಗ್ಲೆಗೆ ಕರೆಸಿ ಅಲ್ಲಿಯೇ ಕೂತು ನೀವು ಬಂಗೇರ ನ್ಯೂಸನ್ನು ಜಾಹೀರಾತನ್ನು ಹಾಕಬಾರ್ದು ಅಂತ ನೇರವಾಗಿ ನಮಗೆ ಹೇಳಿದರು. ನಮಗೆ ಆಶ್ಚರ್ಯ ಆಯಿತು, ಬಂಗೇರು ನ್ಯೂಸ್ ಹಾಕೋದಕ್ಕೆ ಆಗ ಪೂಂಜರು ನಮ್ಮಲ್ಲಿ ಮಾತಾಡ್ತಾ ಆತ್ಮೀಯತೆಯನ್ನು ಮಾತಾಡ್ತಾ ನನ್ನದು ಇದು ಉದ್ದಿಮೆ, ನಾನು ಶಾಸಕತ್ವ ನನ್ನ ಇನ್ವೆಸ್ಟ್ಮೆಂಟ್ ಇದು, ನಾನು ಇದಕ್ಕೆ ಇನ್ವೆಸ್ಟ್ ಮಾಡ್ತೀನಿ, ನಿಮಗೆ ಜಾಹೀರಾತು ಕೊಡ್ತಾಯಿದ್ದೇನೆ, ನಿಮಗೆ ಸಾಕಷ್ಟು ಪ್ರಮೋಷನ್ ಕೊಡ್ತಾಯಿದ್ದೇನೆ. ಅದು ಹೌದು ಅಂತ ಹೇಳಿದ್ರು ನಾವು. ಯಾಕೆಂದರೆ ಪೂಂಜರು ನಮಗೆ ಅವರ ಶಾಸಕ ಆಗಲಿಕ್ಕೆ ಮೊದಲಾಗಲಿ ಶಾಸಕತ್ವ ಅವಧಿಯಲ್ಲಿ ಯಾವುದೇ ಕಾರ್ಯಕ್ರಮದ ನಮಗೆ ಜಾಹೀರಾತು ಕೊಡ್ತಿದ್ರು. ಅದು ಬಂಗೇರ ಅವಧಿಯಲ್ಲಿ ನಮಗೆ ಅಷ್ಟು ಬರ್ತಿರಲಿಲ್ಲ. ಯಾವುದೇ ಜಾಹೀರಾತಿಗೆ ಪ್ರೋತ್ಸಾಹ ಕೊಡ್ತಿದ್ರು, ತೆಗೆಸಿಕೊಡ್ತಿದ್ರು. ಸಾಕಷ್ಟು ನ್ಯೂಸ್ ಕೂಡ ಅನುಕೂಲ ಆಗ್ತಿತ್ತು. ಪತ್ರಿಕೆ ಅವರ ಅವಧಿಯಲ್ಲಿ ಬೆಳೆದಿದೆ, ಜನರನ್ನು ತಲುಪಿದೆ ಅಂತ ಹೇಳೋದ್ರಲ್ಲಿ ನಮಗೆ ಯಾವುದೇ ಸಂಶಯ ಇರಲಿಲ್ಲ. ಬೆಂಬಲ ಕೊಡ್ತಿದ್ರು, ಪ್ರೋತ್ಸಾಹ ಕೊಡ್ತಿದ್ರು, ಪತ್ರಿಕೆ ಅವರಿಗೆ ಸಾಕಷ್ಟು ಪ್ರಚಾರನೂ ಕೊಡ್ತಿದ್ರು. ನಾವು ಅದನ್ನು ಸಹಜವಾಗಿ ಅಂತ ತಿಳ್ಕೊಂಡಿದ್ದೀವಿ. ಸಹಜ ಕ್ರಿಯೆ ಅದು ನಮ್ಮ ಹುಡುಗರಲ್ಲಿ. ಹಾಗಾದರೆ ಬಂಗೇರ ಅದನ್ನು ನಾವು ಯಾವಾಗಲೂ ಕೂಡ ಮಾಡ್ತಾಯಿದ್ದೆವು. ಆದರೆ ಬಂಗೇರ ನ್ಯೂಸ್ ಬರಬಾರ್ದು, ಅವರ ಜಾಹೀರಾತು ಹಾಕಬಾರ್ದು ಅಂತ ಹೇಳುವಾಗ ನಮಗೆ ಒಂದು ರೀತಿಯ ಶಾಕ್ ಆಯಿತು. ಯಾಕೆ ನಾವು ಸುಳ್ಯಪುತ್ತೂರು ಬೆಳ್ತಂಗಡಿಯಲ್ಲಿ ನಾವು ಪತ್ರಿಕೆ ಮಾಡಿದಾಗ ನಾವು ಜನಪರ ಪತ್ರಿಕೆ ಮಾಡಿದ್ದು, ಯಾರ ವಿರೋಧ ಅಂತ ನೋಡಿಲ್ಲ. ಆಗ ನಾವು ನೇರವಾಗಿ ಹೊರಗೆ ಹಿಡಿದು ಇದು ನಮ್ಮ ಪತ್ರಿಕೆ 28-30 ವರ್ಷದ್ದು, ನೀವು ಶಾಸಕರಾಗ್ತೀರಿ ಅಂತ ನಾವು ಪತ್ರಿಕೆ ಮಾಡಿದ್ದಲ್ಲ, ನಿಮಗಾಗಿ ಮಾಡಿದ್ದು ಅಲ್ಲ. ನೀವು ಶಾಸಕರಾಗಿರ್ತೀರಿ, ನೀವು ಯಾರು ಬರ್ತಾರೆ ಅವರೆಲ್ಲ ಶಾಸಕರಾಗಿರ್ತಾರೆ, ವಿರೋಧ ಪಕ್ಷದಲ್ಲಿರ್ತಾರೆ. ಎಲ್ಲರ ಪರವಿರ್ತದೆ, ವಿರೋಧವಿರ್ತದೆ. ಯಾರ ಪರವೂ ವಿರೋಧವೂ ಅಲ್ಲ, ಅವರ ವಿರುದ್ಧ ನಿಲುವನ್ನು ಅವ್ರು ಕೊಟ್ಟದನ್ನು ಹಾಕ್ತೇವೆ. ಪತ್ರಿಕೆ ಎಲ್ಲರ ಪತ್ರಿಕೆ ಅಂತ ಹೇಳಿ. ಆದರೆ ಆಗ ಅವರು ಹೇಳಿದ್ದು ನಿಮಗೆ ಬೇಕಷ್ಟು ನಾವು ಬೇಕಾದ್ರೆ ವ್ಯವಸ್ಥೆಯನ್ನು ಮಾಡ್ತೇನೆ, ಆರ್ಥಿಕ ವ್ಯವಸ್ಥೆಗಳನ್ನು ಕೊಡ್ತೇನೆ, ಇಲ್ಲ ಅಂತ ನಾವು ಕಡಾಕಡಿ ಹೇಳಿದ್ವಿ. ಆದರೆ ಒಂದು ಮಾತು ತಮಾಷೆಗಾಗಿ ಹೇಳಿದ್ದೆ ನಾನು, ನೀವೊಂದು ಪತ್ರಿಕೆ ಮಾಡಿ ಪೂಂಜರ, ನಿಮ್ಮದೇ ಪತ್ರಿಕೆ ಮಾಡಿ, ಅದು ಒಳ್ಳೆ ಪತ್ರಿಕೆ ಮಾಡಿ,
ಯಾಕೆಂದರೆ ಅವರು ನಿಮ್ಮ ಪತ್ರಿಕೆ ಇದು ಒಳ್ಳೆಯ ಪತ್ರಿಕೆಯಾ, ಹೀಗೆ ಮಾಡೋದು ಸರಿಯಾ ಅಂತ ನಮ್ಮನ್ನು ಟೀಕಿಸಿದಾಗ ಆ ಮಾತನ್ನು ಹೇಳಿದ್ದೆವು. ಆದರೆ ಅದನ್ನು ಹಾಗೆ ಆಗ್ತಂತ ನಾವು ನೆನೆಸ್ಕೊಳ್ಳಿಲ್ಲ. ಸ್ವಲ್ಪ ಸಮಯ ಕಳೆದಾಗ ನಾವು ಗೊತ್ತಾಗದ ರೀತಿಯಲ್ಲಿ ಒಂದು ಘಟನೆ ನಡೀತು. ನಮ್ಮ ಪತ್ರಿಕೆಯಲ್ಲಿದ್ದ ವರದಿಗಾರರು ಹೆಚ್ಚಾಗಿ ಪೂಜ್ಯರ ಒಲವಿನವರು ಹೆಚ್ಚಿನವರಿದ್ದರು. ಅವರು ನೋಡ್ತೇವೆ ಒಂದು ಸರ್ತಿ ಒಂದು ಏಕಾಏಕಿ ಒಂದು ದಿವಸ ನೋಡುವಾಗ ನಮ್ಮ 15 ಸ್ಟಾಫುಗಳಲ್ಲಿ 11 ಸಿಬ್ಬಂದಿಗಳು ಪತ್ರಿಕೆಯನ್ನು ಬಿಟ್ಟು ಬೇರೆ ಒಂದು ಪತ್ರಿಕೆಯನ್ನು ಮಾಡಿದರು. ಏಕಾಏಕಿ ಬಿಟ್ಟು ಹೋದಾಗ ನಮ್ಗೆ ಯಾಕೆಂತ ಗೊತ್ತಾಗಲ್ಲ. ಅದನ್ನು ಗೊತ್ತಾಗಿ ನೋಡಿದಾಗ ಅದು ಪೂಜ್ಯರ ಹಿನ್ನೆಲೆ ಬೆಂಬಲ ಅದಕ್ಕಿತ್ತು ಅಂತ ಗೊತ್ತಾಯಿತು. ಆದರೆ ಉದ್ದೇಶ ಮುಖ್ಯವಾಗಿ ಇನ್ನೊಂದು ಪತ್ರಿಕೆ ಮಾಡೋದು ನಮ್ಮ ಆಕ್ಷೇಪ ಇರಲಿಲ್ಲ. ಯಾರು ಪತ್ರಿಕೆ ಮಾಡ್ತಾರೆ ನಮ್ಮಲ್ಲಿ ಸ್ಪರ್ಧೆಗಳು ಇದ್ದೇ ಇರ್ತೇವೆ. ಆದರೆ ಅಲ್ಲಿಯ ಹಿಂದಿನ ಉದ್ದೇಶ ನಮ್ಮ ಪತ್ರಿಕೆಗೆ ಜನ ಇಲ್ಲದಾಗಿ, ನಮ್ಮ ಪತ್ರಿಕೆಗೆ ವ್ಯವಸ್ಥೆಗಳಿಲ್ಲದಾಗಿ, ಪತ್ರಿಕೆ ಮುಚ್ಚುತ್ತದೆ ಅಂತೇಳೋ ನಂಬಿಕೆಯಿಂದ ಆ ಕಾರ್ಯ ನಡೆದಿದೆ ಅಂತೇಳಿ ನಂತರ ನಮ್ಗೆ ಗೊತ್ತಾಯಿತು. ಯಾಕೆಂದರೆ ಈ ಪತ್ರಿಕೆ 1 ತಿಂಗಳು ನಡೆದರೆ ನಡಿಬೋದು, ಇಲ್ಲರೆ 3 ತಿಂಗಳಿಗೆ ಜಾಸ್ತಿ ನಡೀಲಿಕ್ಕಿಲ್ಲ ಅಂತ ಮಾತು ಪ್ರಚಾರದಲ್ಲಿತ್ತು. ಆದರೆ ನಾವು ಪುತ್ತೂರಿನಿಂದ ಜನ ತಗೊಂಡೋಗಿ ಸಂಬಂಧ ಮಾಡಿ ಈ 37 ವರ್ಷ ನಡೆದ ಪತ್ರಿಕೆಯನ್ನು ನಿಲ್ಲಿಸೋದಲ್ಲ, ಹೇಗಾದರೂ ಮಾಡಬೇಕು ನಡೆಸಬೇಕು ಅಂತ ನಮ್ಮ ಎಲ್ಲರ ಹಿತೈಷಿಗಳ ಸಿಬ್ಬಂದಿಗಳ ಬೇರೆ ಊರಿನ ಸಿಬ್ಬಂದಿಗಳ ಯೋಚನೆಯಿಂದ ಅಲ್ಲಿ ಪತ್ರಿಕೆ ನಡೆಸಿದೆವು. ಪತ್ರಿಕೆ ನಡೆಸ್ತಾ ಬಂದು ಯಶಸ್ವಿ 1, 2, 3 ತಿಂಗಳಲ್ಲಿ ನಮ್ಮ ಪತ್ರಿಕೆ ಪುನಃ ಮೊದಲಿನಂತೆ ಪ್ರಸಾರ ಹೊಡೆಯಿತು. ಮಾತ್ರವಲ್ಲ, ಆ ಪತ್ರಿಕೆಯಲ್ಲಿ ನಾವು ಆಗ ಪೂಜ್ಯರಿಗೆ ಓಪನಾಗಿ ಬಹಿರಂಗವಾಗಿ ಹೇಳಿದ್ದು ಉಂಟು. ಪೂಜ್ಯರೇ, ನೀವು ರಾಜಕೀಯವನ್ನು ಮಾಡಿ, ಪತ್ರಿಕೆ ನಮ್ಮದು, ರಾಜಕೀಯ ನಿಮ್ಮದು, ರಾಜಕೀಯಕ್ಕೆ ನಿಮ್ಮ ಬೆಂಬಲ ಇದ್ದಿರ್ಬೋದು, ಪತ್ರಿಕೆಗೆ ಜನಪರವಾದ ಪತ್ರಿಕೆಗೆ ಜನ ಬೆಂಬಲವನ್ನು ಕೊಡ್ತಾರೆ ಅಂತ ಹೇಳಿದ್ದೆವು. ಅದನ್ನು ಸಾಧಿಸಿ ಕೂಡ ತೋರಿಸಿದ್ದೇವೆ. ಇವತ್ತು ಅವರು ಮಾಡಿದ ಪತ್ರಿಕೆಗಿಂತ 10 ಪಟ್ಟು ಪ್ರಸಾದ ಪತ್ರಿಕೆ ನಮ್ಮದಾಗಿದೆ. ಜನ ನಮ್ಮೊಟ್ಟಿಗಿದ್ದಾರೆ. ಯಾರತ್ತಿಗೆ ಸ್ವಲ್ಪ ಸಣ್ಣ ತೊಂದರೆಗಳಿವೆ, ಯಾರತ್ತಿಗೆ ಕೆಲವು ತೊಂದರೆ ಇದೆ, ಅದು ಸಹಜವಾಗಿ ಆಗುವಂಥದ್ದು. ಪ್ರಭಾವ ಇದ್ದ ವ್ಯಕ್ತಿಗಳು ಹಿಂದೆ ಇದ್ದಾಗ ಯಾರತ್ತಿನ ತೊಂದರೆಗಳಾಗ್ತದೆ. ಆದರೆ ಅದನ್ನು ಮೀರಿ ಪತ್ರಿಕೆ ನಿಂತಿದೆ. ನಾವು ಇವಾಗಲೂ ಕೂಡ ಪೂಜ್ಯರಿಗಾಗಲಿ ಎಲ್ಲರಿಗೂ ಹೇಳೋದು ಅಷ್ಟೇ, ಪತ್ರಿಕೆಯಾಗಿ ಇರಬೇಕು. ಪತ್ರಿಕೆಯಲ್ಲಿಕ್ಕೆ ಬಿಡದೆ ರಾಜ್ಯಕ್ಕೆ ಇಟ್ಕೊಳ್ಳೋದು. ಯಾಕೆಂದರೆ ಆದರೆ ಒಂದು ಮಾತು ಕೊನೆಯಲ್ಲಿ ಇದರಲ್ಲಿ ಉಲ್ಲೇಖಿಸ್ತೇನೆ, ಅವತ್ತು ಅಷ್ಟು ನಡುವಿನ ತೊಂದರೆ ಆದರೂ ಕೂಡ ನಾವು ಎಂದೂ ಪೂಜ್ಯರ ನ್ಯೂಸನ್ನು ಕಡಿಮೆ ಮಾಡಲಿಲ್ಲ. ಪೂಜ್ಯರ ವಿರುದ್ಧ ಯಾವುದೇ ಘಟನೆಯನ್ನು ಬರೀಲ್ಲ. ಪೂಜ್ಯರ ವಿರುದ್ಧ ಇಲ್ಲದನ್ನು ಏನು ಬರೀಲಿಕ್ಕೆ ಹೋಗಲಿಲ್ಲ. ಏನು ನಡೀತಾ, ಏನು ಪ್ರಕರಣ ನಡೀತಾ ಅಷ್ಟನ್ನೇ ಬರೀತಾ ಇದ್ದೆವು. ಹಾಗೆ ಬಂಗೇರ ಬಗ್ಗೆ ವಿಶೇಷ ವರದಿಯನ್ನು ಮಾಡಲಿಲ್ಲ. ಬಂಗೇರ ವರದಿ ಎಷ್ಟು ಬೇಕು ಅಷ್ಟೇ ಆಗ್ತಿದ್ದೆವು. ಅದು ವಿರುದ್ಧ ಬಂಗೇರ ಬಗ್ಗೆ ತೊಂದರೆ ಅಂತಿದ್ದಾಗ ಬಂಗೇರ ವರದಿಗಳು ಅಲ್ಲದನ್ನು ಕೂಡ ಹಾಕಲಿಲ್ಲ. ಏನಿದೆ ಅದನ್ನೇ ಹಾಕ್ತಿದ್ದು, ಅದಕ್ಕೂ ಹೈಲೈಟ್ ಮಾಡಲಿಲ್ಲ. ಹಾಗೆ ತೊಂದರೆ ಆದವರಿಗೂ ತೊಂದರೆ ಕೊಟ್ಟವರಿಗೂ ಕೂಡ ಎಲ್ಲಿ ಕೂಡ ನಾವು ನ್ಯೂಟ್ರಲ್ ಆಗಿದ್ದೆವು. ಸುದ್ದಿ ಪತ್ರಿಕೆ ಅದು ಜನರ ಪತ್ರಿಕೆ, ಅದನ್ನ ಬಂಗೇರ ಪತ್ರಿಕೆ ಅಲ್ಲ, ಅದು ಪೂಜ್ಯರ ಪತ್ರಿಕೆ ಅಲ್ಲ ಅಂತ ಸ್ಪಷ್ಟ ನಿಲುವು ನಮ್ಮ ಸಿಬ್ಬಂದಿಗಳಿಗಿತ್ತು, ನಮಗಿತ್ತು. ಅದು ನಮ್ಮ ಹೋರಾಟದಲ್ಲಿ ಪತ್ರಿಕೆ ಧರ್ಮದಲ್ಲಿ ಯಶಸ್ವಿ ಕೊಟ್ಟಿದೆ. ಆ ಮಾತಿನಲ್ಲಿ ಇವತ್ತು ಬೆಳ್ತಂಗಡಿ ಜನತೆಯನ್ನು ವಿಶೇಷವಾಗಿ ಅದರಲ್ಲಿ ಬಂಗೇರ ಪಾತ್ರ ಕೂಡ ನಮಗೆ ಇದ್ದಿರ್ಬೋದು. ಯಾಕೆಂದರೆ ಬಂಗೇರ ಬೆಳ್ತಂಗಲಿದ್ದಾಗ ಅವರು ನಮ್ಮ ಮೇಲೆ ಯಾವುದೇ ಒತ್ತಡ ತರದೆ ಅವರು ಸಾಕಷ್ಟು ಚಟುವಟಿಕೆಗಳು ಮಾಡ್ತಾ ಇದ್ದರಿಂದ, ಪ್ರತಿಭಟನೆ ಮಾಡ್ತಾ ಇದ್ದರಿಂದ, ಪತ್ರಿಕೆ ಕರೀತಾ ಇದ್ದರಿಂದ ನಮಗೆ ಅದರ ನ್ಯೂಸ್ಗಳಿಗೆ ಅವಶ್ಯ ಬಂದಿರ್ಬೋದು, ಜನಪರ ನಿಲುವಿಗೆ ಪ್ರಯೋಜನ ಆಗಿರ್ಬೋದು. ಹಾಗಾಗಿ ಬೆಳ್ತಂಗಡಿ ಜನತೆಗೆ ನಾವು ವಿಶೇಷವಾಗಿ ಇದರ ಅಭಿನಂದನೆಗಳನ್ನು ಪತ್ರಿಕೆ ನಿಲುವಿಗೆ ಕೊಡ್ತೇವೆ. ಬಂಗೇರಿಗೆ ಕೂಡ ಅದರ ಒಂದು ನಮ್ಮ ಪತ್ರಿಕೆ ಯಶಸ್ಸಿಗೆ ನಾವು ಒಂದು ಪಾಲನ್ನು ಕೊಡಲಿಕ್ಕೆ ಇಷ್ಟಪಡ್ತೇವೆ. ಇನ್ನೊಂದು ವಿಶೇಷ ಇತ್ತು, ಬುಧವಾರವೇ ಅವರು ಹೆಚ್ಚಾಗಿ ಒಂದು ಪತ್ರಿಕಾಗೋಷ್ಠಿಗಳನ್ನು ಮಾಡ್ತಾ ಇದ್ರು ಅನ್ನುವಂಥದ್ದು. ಬಹುಶಃ BJPಯವರು ಕೂಡ ಅದೇ ಒಂದು ಹಾದಿಗೆ ಬಂದಿದ್ರು. ಇದಕ್ಕೆ ಕಾರಣ ಏನು? ನಮ್ಮ ಬೆಳ್ತಂಗಡಿ ಪತ್ರಿಕೆ ಗೊತ್ತಿದೆ, 38-39 ಪತ್ರಿಕೆ ಆದಮೇಲೆ ಅದನ್ನು ಬೆಂಗಳೂರು 2008 ಫಂಕ್ಷನ್ ಕೂಡ ಮಾಡಿದೆ. ಅಲ್ಲಿ ಎಲ್ಲ ಪರ ಊರಿನ ಬೆಳ್ತಂಗಡಿ ಸುಳ್ಯ ಪುತ್ತೂರದವರು ಅಂತ ಆ ಕಾರ್ಯಕ್ರಮ ಎಲ್ಲ ಬಂದಾಗ ಬಂಗೇರಲ್ಲಿ ಬಂದಿದೆ. ಅಲ್ಲಿ ಅವ್ರು ಹೇಳಿದ ನನ್ನ ಮಗಳು ಕೂಡ ಈ ಪತ್ರಿಕೆ ಓದ್ತಾ ಇದ್ದಾರೆ. ಎಲ್ಲ ಸೇರಿದವರು ಎಲ್ಲರೂ ಕೂಡ ಪರವಲ್ಲಿದ್ದವ್ರು ಹೇಳಿದ್ರು, ಈ ಪತ್ರಿಕೆ ನಾವು ಇಲ್ಲಿ ಓದ್ತಾ ಇದ್ದೇವೆ, ಅದು ಇಡೀ ಜಗತ್ತಲ್ಲಿರುವ ಬೆಳ್ತಂಗಡಿ ಪತ್ರಿಕೆ ಅಂತ ಹೇಳಿದರು. ಹಾಗೆ ಅದು ನಮ್ಮ ಪತ್ರಿಕೆ ಅಂತ ಭಾವನೆ ಎಲ್ಲರಿಗೂ ಇತ್ತು. ಈ ಪತ್ರಿಕೆ ನಮ್ಮದೇ ಅಂತಿದ್ದಾಗ ಎಷ್ಟೋ ವರ್ಷದ ಪತ್ರಿಕೆ, ಗ್ರಾಮದಲ್ಲಿ ಮನೆಯಲ್ಲಿ ಹೋಗ್ತಿರೋ ಪತ್ರಿಕೆ. ಮತ್ತು ನಿಮ್ಗೆ ಗೊತ್ತಿದೆ ಸ್ಥಳೀಯ ಪತ್ರಿಕೆದು, ಸ್ಥಳೀಯ ಜನರ ಸುದ್ದಿ ಪತ್ರಿಕೆ, ಅವರ ಪತ್ರಿಕೆ ಆದಾಗ ಆ ನಿಲುವಿನಲ್ಲಿ ಪ್ರಚಾರ ಹೆಚ್ಚು ನಮ್ಮದೇ ಇತ್ತು, ಸರ್ಕ್ಯುಲೇಷನ್ ನಮ್ಮದೇ ಇತ್ತು. ಹಾಗಾಗಿ ಯಾವುದೇ ಒಬ್ಬ ವ್ಯಕ್ತಿ ಹೆಚ್ಚಿನ ಕೂಡ ಪತ್ರಿಕೆಯಲ್ಲಿ ಸುದ್ದಿ ಬಿಡಲಿ ಬರಬೇಕಂದ್ರೆ ನಮ್ಮದು ಬಿಡುಗಡೆ ಗುರುವಾರ, ಬುಧವಾರೇ ಪತ್ರಿಕಾಗೋಷ್ಠಿ ಮಾಡ್ತಿದ್ದೆ. ಬಂಗೇರು ವಿಶೇಷವಾಗಿ ಬುಧವಾರೇ ಪತ್ರಿಕೆ ವಿಶೇಷ ಮಾಡ್ತಿದ್ದು, ಗುರುವಾರ ಬಿಡುಗಡೆ ಆಗ್ತಿದ್ದು ಕೂಡಲೇ. ಆದರೆ ಅದು ತಪ್ಪಿ ಬೇರೆ ದಿವಸ ಬಂದರೆ ನನ್ನ ಪತ್ರಿಕೆ ಬಿಡುಗಡೆ ಮಾಡಲಿಕ್ಕೆ 1 ವಾರ ಕಾಯಬೇಕಾಗ್ತಿತ್ತು. ಅದನ್ನು ಬಂಗೇರು ಮಾಡಿದ್ದು ಮಾತೆಲ್ಲ ಪೂಜ್ಯರು ಕೂಡ ಅತ್ಯಂತ ಬುದ್ಧಿವಂತ ರಾಜಕಾರಣಿಯವರು. ಅವರೇನು ಬಂಗೇರ ಸಂದರ್ಭದಲ್ಲಿ ಮಾಡಿದಾಗ ತನ್ನ ರಾಜಕಾರಣಿಯಲ್ಲಿ, ತನ್ನ ನಿಲುವಿನಲ್ಲಿ ಅದನ್ನು ಇಟ್ಟುಕೊಂಡು ಮಾಡಿದ ರಾಜಕಾರಣಿ. ಅವರ ಬಗ್ಗೆ ವ್ಯಕ್ತಿತ್ವವಾಗಿ ಹೇಳಿದರೆ ಪೂಜ್ಯರು ನಿಜವಾಗಿ ಒಳ್ಳೆಯ ರಾಜಕಾರಣಿ, ಜನಪರ ರಾಜಕಾರಣಿ ಇರ್ತಾರೆ, ಜನೊಟ್ಟಿಗೆ ಬೆರೆಯುವವರು, ಜನೊಟ್ಟಿಗೆ ಇರುವವರು ಇರ್ತಾರೆ. ಬಂಗೇರರ ಪಾಪ್ಯುಲರ್ನ ತಿಳಿದುಕೊಂಡು ಅವರು ಅದನ್ನು ಕಡಿಮೆ ಮಾಡೋದು ಹೇಗೆ ಅಂತ ಹೇಳಿ ಒಂದು ರಾಜಕೀಯವಾಗಿ ಮಾಡಿರ್ಬೋದು ಅಂತ ನನ್ನ ಮನಸ್ಸಲ್ಲಿದೆ. ಅವರು ಕೂಡ ಯಾವುದೇ ಪತ್ರಿಕಾಗೋಷ್ಠಿ ಕರೆದಾಗ ಬುಧವಾರೇ ಮಾಡ್ತಿರೋಕ್ಕೆ ಸುದ್ದಿ ಬಿಡುಗಡೆ ಪತ್ರಿಕೆ ಎಲ್ಲಿ ಅದು ಗುರುವಾರ ಪ್ರಚಾರ ಆಗ್ತದೆ.
ಬೇರೆ ಪತ್ರಿಕೆಯಲ್ಲಿ ಬರಲಿಕ್ಕೆ ಮುಂಚೆ ಸುದ್ದಿಯಲ್ಲಿ ಬರಲಿ ಅಂತೇಳಿ ಎಲ್ಲ ತಲುಪಲಿಕ್ಕೆ ವ್ಯವಸ್ಥೆ ಮಾಡ್ತಿದ್ರು. ಮತ್ತು ನಮ್ಮಲ್ಲಿ ಬಂದರೆ ಎಲ್ಲ ಪತ್ರಿಕೆಯಲ್ಲಿ ಬರ್ತದೆ ಅಂತ ಹೇಳೋ ಭಾವನೆ ಜನರಲ್ಲಿ. ಅವರ ಕುಟುಂಬವನ್ನು ತಾವು ಗಮನಿಸಿದ ಹಾಗೆ ಸರ್, ಕುಟುಂಬದವರ ಬಗ್ಗೆ ಕುಟುಂಬ ನಮಗೆ ಹೆಚ್ಚು, ನಾನು ಬಂಗೇರೊಟ್ಟಿಗೆ ಹೆಚ್ಚಿದ್ರು ಕೂಡ ವೈಯಕ್ತಿಕವಾಗಿ ನಾನು ಹೆಚ್ಚು ಸಂಬಂಧ ಇಸ್ಕೊಂಡಿಲ್ಲ. ನಾನು ಎಲ್ಲಿಯೂ ಕೂಡ ಸುಳ್ಯ ಪುತ್ರ ಬೆಳಿತಿಲ್ಲ, ಅದು ಪತ್ರಿಕೆಗೆ ತೊಂದರೆ ಆಗ್ತದೆ ಅಂತ ಕಾಡ್ದೋಣ ಹೇಳ್ತಿದ್ದೆ. ಅಂದರೆ ಬಂಗೇರ ಕುಟುಂಬ ಮನೆಗೆ ಹೋದಾಗ ಅವರ ಶ್ರೀಮತಿಯವರು ನಮಗೆ ಬಂದಾಗ ಚಾಯನ್ನು ಕೊಡ್ತಿದ್ರು ಮತ್ತು ಹೆಚ್ಚು ಕಡೆ ಮಾತಾಡಿ ಸಿಗ್ತಿರಲ್ಲ. ನಾವು ಬಂಗೇರ ಕಚೇರಿ ಭೇಟಿ ಆಗ್ತಿದ್ದೆ. ಆದರೆ ಬಂಗೇರ ಮಕ್ಕಳಿಬ್ಬರು ಹೆಣ್ಣು ಮಕ್ಕಳಿದ್ದಾರೆ ಅಂತ ಗೊತ್ತಿತ್ತು. ಆದರೆ ಎಲ್ಲೂ ಕೂಡ ಇಷ್ಟು ವರ್ಷ ಅವಧಿಯಲ್ಲಿ ಬಂಗೇರ ಕುಟುಂಬದ ಬಗ್ಗೆ, ಅವರ ಮಕ್ಕಳ ಬಗ್ಗೆ ಆಗಲಿ, ಯಾವುದೇ ರಾಜ್ಯಕ್ಕೆ ಹಸ್ತಕ್ಷೇಪವಾಗಲಿ, ಅಧಿಕಾರ ದುರುಪಯೋಗ ಆಗಲಿ ಕಂಡು ಬಂದಿಲ್ಲ. ಹಾಗಾಗಿ ಅದು ಒಳ್ಳೆಯ ಕುಟುಂಬ, ಒಳ್ಳೆಯ ಶಿಸ್ತಿನ ಕುಟುಂಬ ಅಂತ ಹೇಳುವಂಥದ್ದು ನಮ್ಮಲ್ಲಿ ಗೊತ್ತಿದೆ. ಆದರೆ ಅವರ ನಿಧನ ಸಂದರ್ಭದಲ್ಲಿ ನಾನು ಬೆಳ್ತಂಗಡಿಗೆ ಹೋದಾಗ ಅವರ ಶ್ರೀಮತಿಯವ್ರನ್ನ ಮಾತಾಡಿಸಿ, ಅವರ ಮಗಳನ್ನು ಮಾತಾಡಿಸಿದ್ದೇನೆ. ಆಮೇಲೆ ಅವರ ಕೊನೆಯ ಕ್ಷಣದವರೆಗೆ ಕೂಡ ಅವರ ಅಂತಿಮ ಸ್ಪರ್ಶ ಕ್ರಿಯೆಯವರಿಗಿದ್ದೆ. ಆಗ ಅವರ ಎರಡನೇ ಮಗಳು ಅವರು ವಿಶೇಷವಾಗಿ ಅದನ್ನು ಅಂತಿಮ ಸ್ಪರ್ಶವನ್ನು ಕೊಟ್ಟಿದ್ದರು. ಆಗ ಒಂದು ಚಿತಾಗೆ ಬೆಂಕಿಯನ್ನು ಕೊಟ್ಟವರು ಅವರೇ. ಆಗ ನಾನು ನೆನೆಸಿಕೊಂಡೆ, ಬಂಗೇರ ಮಕ್ಕಳು ಅವರು ಅತ್ಯಂತ ದೃಢಚಿತ್ತದವರಾಗಿದ್ದಾರೆ ಹಾಗೂ ಬಂಗೇರ ನಿಲುವನ್ನು ಮುಂದುವರಿಸೋರು ಅಥವಾ ವ್ಯವಸ್ಥೆಯನ್ನು ಮುಂದುವರಿಸೋರು ಅಂತೇಳೋ ನಂಬಿಕೆ ಇದೆ. ಅವರ ಬಗ್ಗೆ ಹೇಳುವುದಾದರೆ ಒಳ್ಳೆಯ ಕುಟುಂಬ. ಬಂಗೇರು ಮಾಡಿದ ಸ್ಯಾಕ್ರಿಫೈಸ್ ಅವ್ರಿಗೆ ಏನು ಗೊತ್ತಾಗೋದಿಲ್ಲ. ಯಾವುದೇ ಒಂದು 5 ಬಾರಿ ಶಾಸಕರಾದರೂ ಹಣ ಮಾಡದೇ ಇದ್ದರೆ ಯಾವುದೇ ಕುಟುಂಬ ಅವ್ರನ್ನ ಮೆಚ್ಚೋದಿಲ್ಲ ಅಂತ ನಮಗೆ ಗೊತ್ತಿದೆ. ಅದೇ ಹಣ ಕಳ್ಕೊಂಡವ್ರನ್ನಂತೂ ಮೆಚ್ಚೋದಿಲ್ಲ. ಆದರೆ ಹಣ ಕಳ್ಕೊಂಡ್ರು, ಹಣ ಮಾಡದೇ ಇದ್ದರೂ ಕೂಡ ಬಂಗೇರನ್ನ ಮೆಚ್ಚಿಕೊಂಡಿದ್ದಾರೆ ಅಂತಿದ್ದರೆ ಅದು ಒಳ್ಳೆಯ ಕುಟುಂಬ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕೆಂದರೆ ಅವರ ಸಪೋರ್ಟ್ ಬೆಂಬಲ ಇದ್ದದ್ರಿಂದಲೇ ಬಂಗೇರು ಭ್ರಷ್ಟಾಚಾರದ್ದು ಹೋರಾಟ ಮಾಡಲಿಕ್ಕೆ ಅವ್ರಿಗೆ ಸಾಧ್ಯ ಆಗಿರ್ಬೋದು. ಕುಟುಂಬದ ನೆಮ್ಮದಿ ಅತ್ಯಂತ ಅಗತ್ಯ ಅಂತ ಹೇಳುತ್ತಾ ಅವರ ಕುಟುಂಬ ಒಳ್ಳೆಯ ಕುಟುಂಬ. ಅವರಿಗೆ ಈ ಒಳ್ಳೆಯ ಅವರ ಬಂಗೇರು ಮಾಡಿದ ಕೆಲಸ, ಅವರು ಮಾಡಿದ ವಿಚಾರಗಳು ಅವರಿಗೆ ಶಾಂತಿ ಮತ್ತು ಉತ್ತಮ ಮುಂದಿನ ಜೀವನಕ್ಕೆ ಒಂದು ಉತ್ತಮ ಬುನಾದಿಯನ್ನು ಹಾಕಿಕೊಡ್ತದೆ ಅಂತ ನನ್ನ ಮನಸ್ಸಲ್ಲಿದೆ. ಆ ವಿಷಯ ನಾನು ಮಾಡ್ತಾಯಿದ್ದೆ. ಬಂಗೇರ ಅವರಂತಹ ನಾಯಕರನ್ನ ಒಂದು ಅನುಕರಣೀಯ ವ್ಯಕ್ತಿತ್ವ ಅವರದ್ದು. ಬಹುಶಃ ಅವರ ಹೆಸರನ್ನು ಉಳಿಸಬೇಕು ಅಂತ ಇದ್ದರೆ ಯಾವ ರೀತಿ ಉಳಿಸಬಹುದು ಅಂತ ತಾವು ಭಾವಿಸ್ತೀರಿ ಸರ್? ಬೆಳ್ತಂಗಡಿ ವಸಂತ ಬಂಗೇರ ಅಂತವರು ಅವರ ಹೆಸರು ಬೆಳ್ತಂಗಡಿ ಉಳಿಬೇಕಾಗ್ತದೆ. ಒಬ್ಬ ವ್ಯಕ್ತಿ 50 ವರ್ಷದಷ್ಟು ಸುದೀರ್ಘ ಆದ ಕಾರಣ ಯಾವುದೋ ಉರುಳಿ ಮಾಡಿದರೂ ನಿಮಗೆ ನೋಡಲಿಕ್ಕೆ ಕೆಲವು ನಾಯಕರು ಸಿಗ್ಬೋದು. ಆದರೆ 3 ಪಕ್ಷದಿಂದ ಆದವರಂತೂ ಖಂಡಿತ ಸಿಗಲಿಕ್ಕಿಲ್ಲ. ಆದರೆ ಇವರು ಜನಪರ ವ್ಯಕ್ತಿ ಆದ್ದರಿಂದ ಇವರಿಗೆ ಪಕ್ಷ ಮುಖ್ಯ ಆಗಲಿಲ್ಲ ಅಂತ ನಾನು ಮೊದಲು ಹೇಳಿದೆ. ಇವರು ಜನರ ಪಕ್ಷ. ಇವರು ಯಾವುದಲ್ಲಿ ಜನರೊಟ್ಟಿಗೆ ಇರ್ತಾರೆ ಆ ಸರಿ ಜನರ ಪಕ್ಷ. ಮತ್ತು ನಮಗೆ ಗೊತ್ತಿದ್ದ ಹಾಗೆ ಅವರು ತಿಳಿದ ಹಾಗೆ ಅವ್ರ ಪಕ್ಷವನ್ನು ನೋಡ್ತಿರಲಿಲ್ಲ ಅಂತ ಕಾಣ್ತದೆ. ವ್ಯಕ್ತಿಗಳವ್ರಲ್ಲಿ ಎಲ್ಲ ಪಕ್ಷವರು ಬರ್ತಿದ್ರು. BJP, ದಳ, ಕಾಂಗ್ರೆಸ್ ಅಂತ ಅವ್ರು ನೋಡ್ತಿರಲಿಲ್ಲ. ಆ ಗುಣ ಅವರಲ್ಲಿತ್ತು. ಹಾಗಾಗಿ ಜನರು ಫಸ್ಟಿಗೆ ಬಂದಾಗ ಅವ್ರು ಬಂದರೆ ಅವ್ರಿಗೆ ಕೆಲಸ ಮಾಡಿಕೊಡ್ತಿದ್ರು. ಹಾಗಾಗಿ ಅವರಿಗೆ ಅವರದ್ದೇ ಬಂಗೇರದ ಪಕ್ಷ ಅಂತ ಹೇಳಲಿಕ್ಕೂ ಅದೇ ಕಾರಣ. ಹಾಗೆ ಅಂಥ ವ್ಯಕ್ತಿ ಒಂದು ಶಾಸಕರಾಗಿ ಭ್ರಷ್ಟಾಚಾರದ ಜನಗಳ ದೊಡ್ಡ ಸಮಸ್ಯೆ ಇರುವುದೇ ಭ್ರಷ್ಟಾಚಾರ. ನಾವು ಅದರ ಬಗ್ಗೆ ತುಂಬ ವರ್ಷದಿಂದ ಹೋರಾಟ ಮಾಡ್ತಿದ್ದೆ. ನಮ್ಗೆ ಗೊತ್ತಿದೆ ಸಾಮಾನ್ಯ ಜನರಿಗೆ ಆಗೋ ತೊಂದರೆ, ಅದು ಕಚೇರಿಗಳಲ್ಲಿ ಶೋಷಣೆ ತೊಂದರೆ, ಅದನ್ನು ನಿವಾರಣೆ ಮಾಡಿದ ಎಷ್ಟೋ ಜನರಿಗೆ ಎಷ್ಟೋ ದೊಡ್ಡ ಉಪಕಾರ ಮಾಡಿದ್ದೇವೆ. ಬಂಗೇರ್ ಅದನ್ನು ಪ್ರಾರಂಭದಿಂದಲೂ ಮಾಡ್ತಿದ್ರು. ಅಷ್ಟು ಮಾಡಿದ್ರು ಮಾತ್ರ ಅಲ್ಲ, ಅವರು ನಮಗೂ ಮಾದರಿ ಅಂತ ಹೇಳೋ ದೃಷ್ಟಿಯಲ್ಲಿ ಕೆಲಸವನ್ನು ಮಾಡಿದ್ದಾರೆ. ನಾವು ಹೋರಾಟ ಮಾಡಿದ್ರು ಕೂಡ. ಹಾಗಾಗಿ ಅಲ್ಲಿ ಭ್ರಷ್ಟಾಚಾರದವರು ಹೋರಾಟ ಮಾಡ್ತಾ ಇರುವಾಗ ಅಂಥ ನಿಲುವನ್ನು ಈಗ ಸಾಮಾನ್ಯ ಪಂಚಾಯತ್ ಮೆಂಬರು ಬಂದಾಗ ದುಡ್ಡು ಮಾಡಲಿಕ್ಕೆ ಅಂತ ಬರ್ತಾರೆ ಅಂತ ಹೇಳ್ತಾರೆ. ಎಲ್ಲರಲ್ಲದಿದ್ರು ಕೂಡ ತಾಲೂಕು ಪಂಚಾಯತ್ ಮೆಂಬರ್, ಜಿಲ್ಲಾ ಪಂಚಾಯತ್ ಮೆಂಬರ್ಗಳು ಅಪವಾದಗಳಿವೆ. ಶಾಸಕರಿಗಳು ಅಂತ ಹೇಳಿ ಸುಖ ಇಲ್ಲ. ಭಾಳ ಕಡಿಮೆ ಶಾಸಕರು ಭ್ರಷ್ಟಾಚಾರ ರಹಿತವಾಗಿರುವವರು, ಮಂತ್ರಿಮಂಡಲವನ್ನು ಹಾಗೆ ಹೇಳ್ತಾರೆ. ಇಂಥ ಸಂದರ್ಭದಲ್ಲಿ ಬಂಗೇರ್ ಅಂತ ಒಬ್ಬ ಜನಪತಿ ಇದ್ದರು, ಶಾಸಕರಾಗಿದ್ದರು. ಅವರು ಹಣವನ್ನು ಮಾಡಲಿಲ್ಲ, ತನ್ನ ಹಣದಲ್ಲೇ ಕೆಲಸ ಮಾಡಿಕೊಟ್ಟದ್ದು ಮಾತ್ರ ಅಲ್ಲ, ಭ್ರಷ್ಟಾಚಾರದ ಯಾವುದೇ ಅವಲಂಬನೆಯನ್ನು ಮಾಡಲಿಲ್ಲ, ಯಾರನ್ನೂ ಎದುರಿಸಲಿಕ್ಕೆ ಸಿದ್ಧರಾಗಿದ್ದರು ಅಂತ ಹೇಳುವಂಥದ್ದು ಜನರಿಗೆ ಮುಟ್ಟಬೇಕಾಗ್ತದೆ. ಅದು ಬೆಳ್ತಂಗಡಿಗೆ ಬಂಗೇರ ಕೊಡುಗೆ. ಈ ಬೆಳ್ತಂಗಡಿ ಬಡಿಗೆ ಅದು ಬಹಳ ಮುಖ್ಯ ಆಗಿರಬೇಕು ಅಂತ ನೆನೆಸ್ಕೊಳ್ತೇನೆ. ಅವರ ಹೆಸರಲ್ಲಿ ವ್ರತವನ್ನು ಮಾಡುವುದು, ಅವ್ರ ಹೆಸರಲ್ಲಿ ಪ್ರತಿಮೆಯನ್ನು ಮಾಡುವುದು. ಯಾಕೆಂದರೆ ಅವ್ರ ನೆನಪು ಜನಗಳಿಗೆ ಕಾಣಬೇಕು. ಕಂಡ್ರೆ ಮಾತ್ರ ನಾವು ನೆನಪಾಗ್ತದೆ. ಈಗ ನಾವು ಮಹಾತ್ಮ ಗಾಂಧಿ ಪ್ರತಿಮೆಯನ್ನು ನೋಡ್ತೇವೆ, ಮಹಾತ್ಮ ಗಾಂಧಿ ನೆನಪಾಗ್ತದೆ. ಮಹಾತ್ಮ ದಿನವನ್ನು ಆಚರಣೆ ಮಾಡ್ತೇವೆ, ಮಹಾತ್ಮ ಗಾಂಧಿ ಒಳ್ಳೆ ಗುಣ ನೆನಪಾಗ್ತದೆ. ಆ ಕಾರಣಕ್ಕಾಗಿ ಬಂಗೇರ ಒಂದು ನೆನಪಲ್ಲಿ ಇರುವುದು ಶಾಶ್ವತ ಆಗಿರುವುದು ಉತ್ತಮ. ಆದರೆ ಅಲ್ಲಿ ಬರೀ ವೃತ್ತ ಮತ್ತು ಪ್ರತಿಮೆ ಮಾಡೋದ್ರಿಂದ ನಾನು ಎಷ್ಟು ಪ್ರಯೋಜನ ಆಗ್ತದೆ ನೆನಪಾಗುವುದು ಆಚರಣೆಗೆ ಬರ್ತದ ಅಂತ ಪ್ರಶ್ನೆ. ಅದಕ್ಕಾಗಿ ನಾನು ಯೋಚನೆ ಮಾಡ್ತಾಯಿದ್ದೇನೆ, ಗಾಂಧಿ ಪ್ರತಿಮೆ ನಾವು ಎಲ್ಲ ಕಡೆ ನೋಡ್ತೇವೆ, ಗಾಂಧಿಯನ್ನು ಅವತ್ತು ಗುಣಗಾನ ಮಾಡ್ತೇವೆ, ಮತ್ತು ಗಾಂಧಿಯ ಗುಣಗಳ ಆಚರಣೆ ನಾವು ಯಾರೂ ಮಾಡೋದೇ ಇಲ್ಲ. ಅದನ್ನು ಆಚರಣೆ ಗುಣ ಮಾಡಲಿಕ್ಕೆ ಯಾವುದೇ ಕಾರ್ಯಕ್ರಮ ನಡೆದಿಲ್ಲ. ಆ ಕಾರಣಕ್ಕಾಗಿ ನಾನು ಬಂಗೇರರ ವ್ಯಕ್ತಿತ್ವ, ಜನಪರದ ವ್ಯಕ್ತಿಯ ಜನಗಳಿಗೆ ಸರಳತೆ ಮತ್ತು ಇದರೊಂದಿಗೆ ಅವರು ಮುಖ್ಯವಾಗಿದ್ದದ್ದು ಭ್ರಷ್ಟಾಚಾರ, ಸಾಮಾನ್ಯ ಜನರಿಗೆ ಅವರ ಪರ ಹೋರಾಟ.
ಅದನ್ನು ಮುಂದುವರಿಸುವ ಒಂದು ಸಂಘಟನೆ ಆಗಬೇಕಲ್ಲ. ಸಂಘಟನೆ ಆಗೋದು ಮಾತ್ರ ಅಲ್ಲ, ಬಂಗೇರು ಆ ಹೋರಾಟ ಜೀವನ ಪರ್ಯಂತ ಮಾಡಿದ ಹೋರಾಟದಲ್ಲಿ ಏನೆಲ್ಲ ಮಾಡಿದ್ರೆ ಅದನ್ನು ಮುಂದುವರಿಸುವ ನಿರ್ಣಯವನ್ನು ಆ ಸಂಘ ತೆಗೆದುಕೊಳ್ಬೇಕು. ಆ ಸಂಘ ತಗೊಳ್ಳೋ ಅವಶ್ಯಕತೆ ಇದೆ ಅಂತ ನಾನು ಯಾಕೆ ಸಾರ್ವಜನಿಕ ಹೇಳ್ತೇನೆ ಅಂದರೆ, ಬಂಗೇರು ನಿಧನ ಆದಾಗ ತುಂಬ ಜನ ನನ್ನಲ್ಲಿ ಹೇಳಿದ್ರು, ಬಂಗೇರು ಹೋದ್ರೆ ಇನ್ನೂ ಭ್ರಷ್ಟಾಚಾರ ಏನಾಗ್ಬೋದು, ಕಚೇರಿಯಲ್ಲಿ ಕೆಲಸ ಆಗ್ಬೋದಾ, ಅವರ ಗರ್ಜನೆ ಇತ್ತಲ್ಲಿ ಹೆದರುತ್ತಿದ್ದರು ಅಧಿಕಾರಿಗಳು, ಈಗ ಇನ್ನೇನಾಗ್ಬೋದು ಅಂತ ಆತಂಕವನ್ನು ಅವರಿಗೆ ಮತದಾನ ಮಾಡೋದವರು ಹೇಳಿದ್ದಾರೆ. ಅವ್ರು ಹೇಳಿದ್ರು, ನಾನು ಓಟ್ ಹಾಕಲಿಲ್ಲ, ಅರೆ ಬಂಗೇರಿಗೆ ಬಂದರೆ ಭ್ರಷ್ಟಾಚಾರ ಜಾಸ್ತಿ. ಈ ಆತಂಕ ಯಾಕೆ? ಈಗ ನಮ್ಮಲ್ಲಿ ಈಗಲೂ ಶಾಸಕರಿದ್ದಾರೆ, ಹರೀಶ್ ಪೂಂಜರಿದ್ದಾರೆ, ಬೇರೆಲ್ಲ ಸರ್ಕಾರ ಇದೆ, ಆದರೂ ಕೂಡ ಜನರ ಆತಂಕ ಯಾಕಿದೆ ಅಂದರೆ ಜನಗಳಿಗೆ ಈ ಹೆದರಿಕೆ. ಹಾಗಾಗಿ ಈ ಹೆದರಿಕೆ ನಿವಾರಣೆ ಮಾಡಬೇಕಿದ್ರೆ ಅದನ್ನು ಮುಂದುವರಿಸೋಕ್ಕೆ ಅತ್ಯಂತ ಯಶಸ್ವಿಯಾಗಿ ಆಗಬೇಕಾಗ್ತದೆ. ಅದು ಅವರ ಎಲ್ಲ ಕೆಲಸಗಳಿಗಿಂತ ಜನಪರವಾಗಿ ಅಂಥ ಕೆಲಸ ಭ್ರಷ್ಟಾಚಾರದ ಹೋರಾಟದಲ್ಲಿ ಜನಗಳಿಗೆ ಪ್ರಯೋಜನ ಸಿಕ್ಕಿದರೆ, ಹೋರಾಟ ಮುಂದುವರಿದರೆ ಬಂಗೇರ ಆತ್ಮಕ್ಕೆ ಶಾಂತಿ ಖಂಡಿತ ಅದು ಕೊಡ್ತದೆ ಅಂತ ನಾನು ನಂಬುತ್ತೇನೆ. ಅದರೊಟ್ಟಿಗೆ ಅವರ ನೆನಪನ್ನು ಚಿರಸ್ಥಾಯಿಯಾಗಿಸಲಿಕ್ಕೆ ಅದು ಕಾರಣ ಆಗ್ತದೆ. ಹಾಗಾಗಿ ಅವರ ನೆನಪು ಬೆಳೆತಲ್ಲಿರುವುದು ಎಲ್ಲ ಜನಪ್ರತಿನಿಧಿಗಳಿಗೆ, ಶಾಸಕರಿಗೆ ಮತ್ತು ಸಾರ್ವಜನಿಕರಿಗೆ ಕೂಡ ಅವರ ಒಳ್ಳೆಯ ಗುಣಗಳನ್ನು ಸ್ವೀಕಾರ ಮಾಡಲಿಕ್ಕೆ ಅದು ಶಾಶ್ವತ ಒಂದು ವ್ಯವಸ್ಥೆ ಬೇಕು. ಅದು ಪತ್ರಿಕೆ ಕೂಡ ನಾವು ಹಾಗೆ ನೆನೆಸಿಕೊಳ್ತೇವೆ. ಹಾಗೆ ಪತ್ರಿಕೆ ಅವರ ಗುಣಗಳನ್ನು ಮಾಡಲಿಕ್ಕೆ ಯೋಚನೆಗಾಗಿ ಅವ್ರ ನಿಧನ ಆದಾಗ, ಅವ್ರ ನಿಧನ ಸುದ್ದಿ ಬಂದಾಗ ಸಂಜೆ 6 ಗಂಟೆ ಆದರೂ ಕೂಡ ನಾವು ಅದನ್ನು ಅವತ್ತು ಕೂಡ ಬುಧವಾರ ಆಗಿತ್ತು, ಮರುದಿನ ಪತ್ರಿಕೆ ನಾವೆಲ್ಲ ಕೂಡ ಅದನ್ನೆಲ್ಲ ನಮ್ಮ ಟೀಮ್ ಅವರ ನ್ಯೂಸನ್ನು ಕವರ್ ಮಾಡಿ ರಾತ್ರಿ ಕವರ್ ಮಾಡಿ ಅವ್ರ ನ್ಯೂಸನ್ನು ಬೆಳಿಗ್ಗೆ ಸಂಚಿಕೆಯಲ್ಲಿ ತಂದೆವು. ಅದು ಮರುದಿನ ಬೆಳಿಗ್ಗೆಯಿಂದ ರಾತ್ರಿಯಿಂದ ನಮ್ಮ ತಂಡ ಬೆಳ್ತಂಗಡಿಗೆ ಬಂದು ಅವರ ದೇಹ ಬೆಂಗಳೂರಿಂದ ಬರುವಾಗ ಅದರ ಒಟ್ಟಿಗೆ ಇದ್ದು ರಾತ್ರಿ ಸಂದರ್ಶನಗಳನ್ನು ಮಾಡಿ ಇಡೀ ದಿವಸ ಪ್ರಚಾರವನ್ನು ಮಾಡಿದೆ. ಯಾಕೆಂದರೆ ಪ್ರಚಾರ ಮಾಡಿದ್ದಲ್ಲದೆ ಅಗ್ನಿವರ್ಷ ಮಾಡುವಾಗ ಕೂಡ ಕೊನೆ ಕ್ಷಣದವರೆಗೆ ನಾನು ಅವತ್ತಿದ್ದೆ ಅಲ್ಲಿ, ನಾನು ಕೂಡ ಅಲ್ಲಿ ಕೊನೆ ಕ್ಷಣದವರೆಗಿದ್ದೆ. ಅವರ ಮನೆಯವರಿಗೆ ಸ್ವಾಂತನ ಹೇಳಿದೆ. ಅಲ್ಲಿ ಬಹಳ ವಿಶೇಷವಾಗಿ ಜನಗಳು ದೂರದಲ್ಲಿ ಪರವೂರಲ್ಲಿ ದೇಶದಾದ್ಯಂತ ನೋಡಿದ, ವಿದೇಶದಲ್ಲಿದ್ದವರು ಕೂಡ ನೋಡಿದ್ದಾರೆ. ಅವರ ಮೆಸೇಜ್ಗಳು ಬರ್ತಿತ್ತು, ಬಂಗೇರ ಮುಖವನ್ನು ತೋರಿಸಿ ಅಂತ. ತುಂಬ ಜನ ಅಲ್ಲಿ ನೋಡಿ ನಮಗೆ ನೋಡಲಿಕ್ಕಾಯಿತು, ಅಂತ್ಯ ಸಂಸ್ಕಾರಕ್ಕೆ ಬರಲಿಕ್ಕೆ ಆಗಲಿಲ್ಲ, ನೋಡಲಿಕ್ಕಾಯಿತು ಅಂತ ಹೇಳಿದ್ದಾರೆ. ಆ ಸಂದರ್ಭದಲ್ಲಿ ನಾವು ಅದನ್ನು ಯಶಸ್ವಿಯಾಗಿ ಅದನ್ನು ತೋರಿಸಲಿಕ್ಕೆ ಪ್ರಯತ್ನ ಮಾಡಿದ್ದೇವೆ. ವಿದೇಶದಲ್ಲಿರೋರು ಕೂಡ ನಮ್ಮ ನೇರ ಪ್ರಸಾರ ಕೊಟ್ಟಿದ್ದೇವೆ. ಹಾಗೆ ಅವರ ಬಗ್ಗೆ ಸಣ್ಣ ಸಣ್ಣ ಮಾತುಗಳನ್ನು ತುಂಬ ಜನ ಹೇಳಿದವರಿದ್ದಾರೆ. ಅವರ ಗುಣಗಾನ ಮಾಡಿದ್ದಾರೆ, ವ್ಯಕ್ತಿತ್ವ ಹೊಗಳಿದ್ದಾರೆ. ವಿರೋಧ ಪಕ್ಷದಲ್ಲಿದ್ದು ಅವರು ವಿರೋಧಿಸಿದವರು ಕೂಡ ಅಲ್ಲಿ ಬಂದು ಅವರ ಒಳ್ಳೆಯ ಗುಣಗಳನ್ನು ಹೇಳಿದ್ದಾರೆ. ಅದನ್ನು ಕೂಡ ನಾವು ಜನಗಳ ಮುಂದೆ ಇಟ್ಟಿದ್ದೇವೆ. ಹಾಗಾಗಿ ನಾವು ಬಂಗೇರ 50 ವರ್ಷ ಸಾಧನೆಗೆ ಮತ್ತು ಪತ್ರಿಕೆಗೆ ಅವರು ಮಾಡಿದ ಬೆಂಬಲಕ್ಕೆ ಪತ್ರಿಕೆಯಾಗಿ ಮಾಧ್ಯಮವಾಗಿ ಜನರಿಗೆ ಏನನ್ನು ಮುಟ್ಟಿಸಬೇಕೋ ಅದನ್ನು ಮುಟ್ಟಿಸಿದ್ದೇವೆ. ಹಾಗೆ ನನ್ನ ಮಾತುಗಳಲ್ಲಿ ಇವತ್ತು ಕೂಡ ಅವರ ಬಗ್ಗೆ ಕೆಲವು ಮಾತುಗಳು ಹೇಳಿದ್ದೇನೆ. ಬಂಗೇರ ಬಗ್ಗೆ ಒಂದು ಪರಿಚಯ, ನನ್ನದೇ ಆದ ಪರಿಚಯವನ್ನು ಹೇಳೋದು ಭಾಳ ಮುಖ್ಯ ಅಂತ ನೆನೆಸಿಕೊಳ್ತೇನೆ. ಹಾಗೆ ಇದನ್ನು ಯಾರು ಕೂಡ ಬಂಗೇರ ಬಗ್ಗೆ ನಡೆದ ವಿಚಾರಗಳನ್ನು ಬಂಗೇರ ಬಗ್ಗೆ ಅಂತ ತಗೊಳ್ಬೇಕು. ಇದು ಕಾಂಗ್ರೆಸ್ಸಿನ ಪಕ್ಷದಕ್ಕೆ ಆಗಿ ಅಂತ ತಿಳ್ಕೊಳ್ಳಿಕ್ಕಿಲ್ಲ. ನಾನು ಬಂಗೇರನ ಕಾಂಗ್ರೆಸ್ BJP ಅಂತ ನೋಡಿರಲಿಲ್ಲ. ಅವರು BJPಲಿ ಇದ್ದೋಗೂ ನಮ್ಮ ಸಹಾಯ ಮಾಡಿದ್ದಾರೆ, ಕಾಂಗ್ರೆಸ್ ಇದ್ದಾಗ ನಾನು ಯಾವತ್ತೂ ಕೂಡ ಅವ್ರನ್ನ ಹಾಗೆ ನಾವು ಪತ್ರಿಕೆಯಲ್ಲಿ ನೋಡಿದ್ದಿಲ್ಲ. ಹಾಗೆ ಪೂಂಜರನ್ನು ಕೂಡ ಶಾಸಕರಾಗಿ ನಾವು ನೋಡಲಿಕ್ಕೆ ಬಯಸಿದ್ದು. ಪೂಂಜರನ ಟೀಕೆಯನ್ನು ಅವರ ಬಗ್ಗೆ ನಾವೇನೋ ಹೇಳಿದ್ದಿದ್ರೆ, ಅವರು ಒಳ್ಳೆಯ ಶಾಸಕರು ಕೆಲಸ ಮಾಡಬೇಕು, ಜನಪ್ರತಿ ಯುವಕರಂತ ಇದ್ದರೂ ಕೂಡ ಅವರು ಕೂಡ ತನ್ನ ನಿಲುವನ್ನು ತಾನು ಬೆಳ್ತಂಗಡಿ ಶಾಸಕ ಅಂತ ಬದಲಿಸಿಕೊಳ್ಳಬೇಕು. ನಾನು ಎಲ್ಲರ ಶಾಸಕ ಅಂತ ಬದುಕಿಸಿಕೊಳ್ಬೇಕು. ಎಲ್ಲವರೆಗೆ ಪಕ್ಷ ಗೆದ್ದ ಮೇಲೆ ಎಲ್ಲ ಶಾಸಕ ಅಂತ ಹೇಳಿ ಹಿನ್ನೆಲೆಯಲ್ಲಿ ಒಂದು ಯಾವುದೇ ಪತ್ರಿಕೆ ಮಾಧ್ಯಮಗಳಿಗೆ ಯಾರು ಕೂಡ ಬೆಂಬಲವನ್ನು ಕೊಡ್ತಾ ಅದನ್ನು ಜನಪರವಾಗಿ ಮಾಡೋ ಜವಾಬ್ದಾರಿಯಲ್ಲಿ ಎಲ್ಲರಿಗೂ ಬೆಳ್ತಂಗಡಿಯ ಎಲ್ಲ ಜನಪ್ರತಿಗಳಿಗಿದೆ. ಎಲ್ಲ ಜನರಿಗೆ ಅದಕ್ಕೆ ಬೆಂಬಲ ಕೊಡುವ ಅವಶ್ಯಕತೆ ಇದೆ. ಮತ್ತು ಬೆಳ್ತಂಗಡಿಯ ಜನ ಸುಸಂಸ್ಕೃತರು, ಭಾಳ ಉತ್ತಮರು. ಅವರು ಯಾವುದೇ ಪಕ್ಷದಲ್ಲಿದ್ದರೂ ಕೂಡ, ಯಾವುದೇ ಇದರಲ್ಲಿದ್ದರೂ ಕೂಡ ಪತ್ರಿಕೆಯಲ್ಲಿ ಅದನ್ನು ಟೀಕಿಸಿ ನ್ಯೂಸ್ ಬಂದಿದ್ರು ಕೂಡ ಆ ಪತ್ರಿಕೆ ಸ್ವೀಕಾರ ಮಾಡ್ತಾರೆ ಅಂತ ಹೇಳೋ ನಂಬಿಕೆಯಿಂದ ನಾನು ಈ ಅಂತಿಮ ನಮನವನ್ನು ಬಂಗೇರಿಗೆ ಸಲ್ಲಿಸ್ತೇನೆ. ಮತ್ತು ಬೆಳ್ತಿನ ಜನರಲ್ಲಿ ಅದನ್ನು ಶಿರಸ್ಥಾಯಿ ಉಳಿಯೋದಕ್ಕೆ ನಾನು ಒಂದು ಕಾರಣ ಆಗಲಿ, ನನ್ನದು ಒಂದು ಸಣ್ಣ ಪ್ರಯತ್ನ ಇದೆ ಅಂತ ಹೇಳಿ ನನ್ನ ಮಾತನ್ನು ಇಸ್ತೇನೆ. ವಂದನೆಗಳು. ಧನ್ಯವಾದಗಳು ಸರ್. ಅಂದರೆ ಬಹುಶಃ ಒಂದಷ್ಟು ವಿಚಾರಗಳು ಈಗಿನ ಪೀಳಿಗೆಗೆ ತಿಳಿದಿಲ್ಲ, ಅದನ್ನು ತಿಳಿಸುವಂಥ ಒಂದು ಪ್ರಯತ್ನವನ್ನು ಮಾಡಿದ್ರಿ. ಜೊತೆಗೆ ಅವರ ಒಂದು ಹೆಸರನ್ನು ಚಿರಸ್ಥಾಯಿಯಾಗಿಸುವಂಥ ನೆಲೆಯಲ್ಲಿ ಪತ್ರಿಕೆಯ ವತಿಯಿಂದ, ತಮ್ಮ ವತಿಯಿಂದ ಕೂಡ ಒಂದು ಪ್ರಯತ್ನ ಇದೆ ಅನ್ನುವಂಥದ್ದನ್ನು ಹೇಳಿದ್ರಿ. ಧನ್ಯವಾದಗಳು ಒಂದಷ್ಟು ವಿಚಾರಗಳನ್ನು ಹಂಚಿಕೊಂಡದಕ್ಕಾಗಿ. ವಂದನೆಗಳು, ನಮಸ್ಕಾರ. ಇದು ಸುದ್ದಿ ಬಿಡುಗಡೆಯ ಸಂಸ್ಥಾಪಕರು ಜೊತೆಗೆ ಮುಖ್ಯಸ್ಥರು ಆಗಿರುವಂತಹ ಡಾಕ್ಟರ್ UP ಶಿವಾನಂದ ಅವರು ಬೆಳ್ತಂಗಡಿ ಕಂಡಂತಹ ಓರ್ವ ಅಪ್ರತಿಮ ಜನಾನುರಾಗಿ ನಾಯಕ ವಸಂತ ಬಂಗೇರ ಅವರ ವ್ಯಕ್ತಿತ್ವದ ಬಗ್ಗೆ ಬಹಳಷ್ಟು ಇಂದಿನ ಪೀಳಿಗೆಗೆ ತಿಳಿದಿಲ್ಲದಂತಹ ವಿಚಾರಗಳನ್ನು ತಿಳಿಸಿಕೊಟ್ಟಿರುವಂಥದ್ದು. ಎಲ್ಲದಕ್ಕಿಂತ ಮುಖ್ಯವಾಗಿ ಅಂತಹ ಒಬ್ಬ ಜನಪರ
ಒಂದು ಭ್ರಷ್ಟಾಚಾರ ಕಳಂಕರಹಿತ ಒಂದು ರಾಜಕೀಯವನ್ನು ಮಾಡಿದಂತಹ ವ್ಯಕ್ತಿಯ ಒಂದು ಹೆಸರನ್ನು ಉಳಿಸಬೇಕು ಎನ್ನುವಂತಹ ನೆಲೆಯಲ್ಲಿ ಒಂದು ಪ್ರತಿಮೆಯೋ ಒಂದು ವೃತ್ತವೋ, ಅದರ ಜೊತೆಗೆ ಅವರ ಆಶೋತ್ತರಗಳನ್ನು ಈಡೇರಿಸುವಂತಹ ನೆಲೆಯಲ್ಲಿ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡುವಂಥ ಒಂದು ಸಂಘಟನೆ, ಒಂದು ಸಂಸ್ಥೆ ರೂಪುಗೊಳ್ಳಲಿ ಎನ್ನುವಂಥ ಒಂದು ಆಶಯವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಜೊತೆಗೆ ಅದಕ್ಕೆ ತಮ್ಮ ಬೆಂಬಲವನ್ನು ಕೂಡ ಸೂಚಿಸಿದ್ದಾರೆ ಅನ್ನುವಂಥದ್ದು. ಬಹುಶಃ ಆ ಎಲ್ಲ ಆಶೋತ್ತರಗಳು ಈಡೇರಲಿ, ಆ ಮೂಲಕ ಅವರಿಗೆ ಒಂದು ಶ್ರದ್ಧಾಂಜಲಿಯನ್ನು ಅರ್ಪಿಸಿ ಅವರ ತತ್ವ ಆದರ್ಶಗಳನ್ನು ಪಾಲನೆ ಮಾಡುವ ಮೂಲಕ ಅವರಿಗೆ ಒಂದು ಶ್ರದ್ಧಾಂಜಲಿಯನ್ನು ಅರ್ಪಿಸುವಂಥ ಒಂದು ಪ್ರಯತ್ನ ಆಗಲಿ ಅನ್ನುವಂಥ ಹಾರೈಕೆಯೊಂದಿಗೆ ಮಹೇಶ್ ಬಾಯರ್ ಜೊತೆಗೆ ಗೌತಮ್ ಶೆಟ್ಟಿ, ಸುದ್ದಿ ನ್ಯೂಸ್, ಪುತ್ತೂರು. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.